सुरभिरमृतभक्षितं कपित्थजम्बोफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम् नमामि विघ्नेश्वरपादपङ्कजम्. ಶರತ್ ಬಂಗೇರ ಬರ್ತೀರಾ? ಹಾಯ್ ಪನದ್ರೆ ಹಾಯ್ ಶರತ್ ಅವರು ವೆಲ್ಕಮ್. ಚಾಪರಿಯರ ತಿಂಡರ ಗುಡ್ ಮಾರ್ನಿಂಗ್. ನಮ್ಮ ತುಳುಗೈಡ್ ನವೀನ್ ಬ್ರೋ ಬರ್ತೀರಾ? ಹಾಯ್ ನವೀನ್ ಬ್ರೋ ವೆಲ್ಕಮ್. ಸುದೀಪ್ ಬರ್ತೀರಾ? ಹಾಯ್ ಸುದೀಪ್ ವೆಲ್ಕಮ್. ಚಾಪರಿಯರ ಮಾತಿರಲ್ಲ ದಾದ ತಿಂಡಿ ದಾದ ಸ್ಪೆಷಲ್ ಇನಿ. ಶಾಂತ ಸಿಸ್ ಬರ್ತೀರಾ? ಹಾಯ್ ಶಾಂತ ಸಿಸ್ ವೆಲ್ಕಮ್. ಮೊದಲ ಲೈಕ್ ಥ್ಯಾಂಕ್ ಯು ನವೀನ್ ಬ್ರೋ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಸುದೀಪ್ ಬ್ರೋ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಸಂತೋಷ್ ಬರ್ತೀರಾ? ಹಾಯ್ ಸಂತೋಷ್ ಬ್ರೋ ವೆಲ್ಕಮ್. ಲೈವ್ಗೆ ಬತ್ತನಕ ಮಾತಿಲ್ಲ ಒಂಜಿ ಲೈಕ್ ಕೊಡ್ಲೆ ಬಕ ಚಾಪರಿಯರ ತಿಂಡರ ದಾದ ತಿಂಡಿ ತಿಂದರು ಪಲ್ಲೆ. ಹಾಯ್ ಶಾಂತಕ್ಕ ಪನೊಂದುಲ್ಲೇರು ನಮ್ಮ ನವೀನ್ ಬ್ರೋ. ಹಾಯ್ ನವೀನ್ ಬ್ರೋ ಪನೊಂದುಲ್ಲೇರು ಶಾಂತ ಸಿಸ್. ಹಾಯ್ ಸುದೀಪ್ ಬ್ರೋ ಪನೊಂದುಲ್ಲೇರು ಶಾಂತ ಸಿಸ್. ಹಾಯ್ ಶರತ್ ಬ್ರೋ ಪನೊಂದುಲ್ಲೇರು ನಮ್ಮ ತುಳು ಗೈಡ್ಸ್ ನವೀನ್ ಬ್ರೋ. ಅಂಚನೆ ಸುದೀಪ್ ಬ್ರೋ ಸಂಗೀತ ಸಿಸ್. ಹಾಯ್ ತಿಂಡಿ ಸಿಸ್. ಹಾಯ್ ಉಪ್ಪಿಟ್ಟು ಪನೊಂದುಲ್ಲೇರು ಎಂಕಿನಿ ಚಪಾತಿ ಲೈಕ್ ನನ್ನ ಪನೊಂದುಲ್ಲೆ. ಥ್ಯಾಂಕ್ ಯು ಸುದೀಪ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಅಕ್ಕ ಎಂಚೊಲ್ಲರು ಪರಿಯರೇ ಕೆನಂದ್ರೆ ಯಾನ್ ಪರಿಯ ಎಂಕ್ ಚಪಾತಿ ನಿಕ್ಲೇದಾದೆ. ಶಾಂತಿಸ್ ಗುಡ್ ಮಾರ್ನಿಂಗ್. ಹಾಯ್ ದುಬೈ ಭಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶರತ್ ಅವರು. ಹಾಯ್ ದುರ್ಗಕ್ಕ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ಹಾಯ್ ಆ್ಯಂಡ್ ಬಾಯ್ ಲೈಕ್ ಕೊರಿ. ಓ ದೇವ ಸಂಪತ್ತು. ಹಾಯ್ ಆ್ಯಂಡ್ ಬಾಯ್ ಒಟ್ಟಿಗೆ. ಥ್ಯಾಂಕ್ ಯು ಲೈಕ್ ನನ್ನ ಪನದಲ್ಲಿ ನವೀನ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ನವೀನ್ ಬ್ರೋ. ಹಾಯ್ ಅಕ್ಕ ಗುಡ್ ಮಾರ್ನಿಂಗ್ ಪನದಲೇರು ನಮ್ಮ ಹರೀಶ್ ಬ್ರೋ. ಹಾಯ್ ಹರೀಶ್ ಬ್ರೋ ವೆಲ್ಕಮ್. ಲೈಕ್ ಡನ್ ಪನದಲೇರು. ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊನೆ ಮಾತಿರ್ಗಲ ಧನ್ಯವಾದಗಳು. ಹಾಯ್ ದುರ್ಗಕ್ಕ ಲೈಕ್ ಡನ್. ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸಂಗೀತ ಸಿಸ್ ಮುರಣಿ ಬರ್ತೆ ಬಂದೆ ಮೆಸೇಜ್ ಅಂದೆ ಕೊಡ್ದಿತ್ತೆ ಹರೀಶ್ ಬ್ರೋ. ದಾದ ಮೆಸೇಜ್ ಡಿಲೀಟ್ ಮಾಡ್ತಾರೆ ದಾದಾಂಡಿಯೇ. ಫ್ಯಾಬ್ಯುಲಸ್ ಪನದಲ್ಲಿ ಶಾಂತ ಸಪೋರ್ಟ್ ಸಂಪು ಬ್ರೋ ಗುಡ್ ಮಾರ್ನಿಂಗ್ ಪನದಲ್ಲೇರು. ಶಾಂತ ಸಿಸ್ ಸಪೋರ್ಟ್ ಉಳ್ಳೇರು ಗುಡ್ ಪನದಲ್ಲಿ ಪರಿಯರೇ. ಪರಿಯ ಚಪಾತಿ ತಿನ್ನಿಯೇ ಚಾಪರಿಯ ನಿಕ್ಲೆ ಪುರ ದಾದ ತಿಂಡ್ರದು ಒರಿಯೇರಿ ಪನೊಂದು ಪೋಲೆ ಫಿಲ್ಮ್ಗೆ ಪೋಪುಲು ಸಿಸ್. ಓ ಕಾಂತಾರನಾ ಪೋದು ಬಲಿ ಶಾಂತ ಸಿಸ್ ತೂದು ಬಲಿ ಪಕ್ಕಿಂಗ್ಲಿ ಕತೆ ಪಲ್ಲೇರು. ಶಾಂತ ಸಿಸ್ ಸಪೋರ್ಟ್ ಉಳ್ಳೇರು. ರವಿ ಅವರು ಬಂದರು. ಹಾಯ್ ರವಿ ಅವರೇ ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡದಿದ್ರೆ ಎಲ್ಲರೂ ಒಂದು ಲೈಕ್ ಕೊಡಿ. ಕಾಫಿ ಆಯ್ತಾ ರವಿ ಅವರೇ? ತಿಂಡಿ ಆಯ್ತಾ? ಯಾನ್ ಗಡಂಗು ಪೋದು ಬರ್ಪು ಪರಿಯಕ್ಕೆ ಅವಳು ಉಂಡ ಗಡಂಗು. ಅಯ್ಯೋ ನವೀನ್ ಬ್ರೋ ಕಾಣೆ ಆ ಡ್ರೆಸ್ ಸೂಪರ್ ಗಿನಿ. ಥ್ಯಾಂಕ್ ಯು ಸಂಪತ್. ಖಾಲಿ ಶಾಲೆ ತೋಜುನ ಅನ್ನೋದು. ರವಿ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಹಾಯ್ ಹರೀಶ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ರವಿ ಅವರು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಕಾಫಿ ಆಯಿತು ಲೈಕ್ ಡನ್ ಅಂತ. ಥ್ಯಾಂಕ್ ಯು ರವಿ ಅವರು, ಥ್ಯಾಂಕ್ ಯು. ಸಂಗೀತ ಸಿಸ್ ಥ್ಯಾಂಕ್ ಯು ಪನದಲ್ಲೇರು. ಹಾಯ್ ಶಾಂತಕ್ಕ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಬ್ರೋ. ಶಾಂತ ಸಿಸ್ ತಿಂಡಿದಾದೆ ಕೆಲವೊಂದು ಸುದೀಪ್ ಬ್ರೋ. ಮೇರೆ ನವೀನ್ ಬ್ರೋ ಪೋಯರ ಗಡಂಗು. ಸುದೀಪ್ ಬ್ರೋ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸುದೀಪ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪೂರಿ ಸುದೀಪ್ ಬ್ರೋ ಇರೇಗದಾದೆ ಕೆಲವೊಂದು ಸಪೋರ್ಟ್ ಉಳ್ಳೇರು ನಮ್ಮ ಸುದೀಪ್ ಬ್ರೋ. ಥ್ಯಾಂಕ್ ಯು ಸುದೀಪ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸಂಪತ್ ಪೋಯರಾ ಸಂಪುಲ್ಲೇರು ಸಂಪು. ಶಾಂತ ಸಿಸ್ ಸಪೋರ್ಟ್ ಉಳ್ಳೇರು. ಶಾಂತ ಸಿಸ್ ಎಂಕ್ ಉಪ್ಪಿಟ್ಟು ಪಣದಲ್ಲಿ ಯಾರಿಗೆ ಉಪ್ಪಿಟ್ಟು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಗುವ ನಯನ ಮಧುರ ಮೌನ ಬಿಡಿವ ಹೃದಯ ಇರೆ ಮಾತೆ
ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಲಲಲ್ಲ 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 ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ಡಗಿಸುವೆ ಈ ನಿನ್ನನು ഇരുളಲ್ಲಿ ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು ಜೊತೆಯಾಗಿ ನಡೆವೆನು ನಾ ಮಳೆಯನು ಬಿಡದಂತೆ ಹಿಡಿವೆ ಈ ಕೈಯನು ಸಂಪು ಉಲ್ಲರೆ ಪಂದು ಕೇಳೊಂದುಲ್ಲೇರು ಸುದೀಪ್ ಬ್ರೋ ಸಪೋರ್ಟ್ ಉಲ್ಲೇರು ಸುದೀಪ್ ಬ್ರೋ ಲೈಕ್ ಪನ್ನೊಂದುಲ್ಲೇರು ನೈಸ್ ಪನ್ನೊಂದುಲ್ಲೇರು ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಕಮಿಂಗ್ ಟು ಜೀ ಕನ್ನಡ ಸರಿಗಮ 20ಗೆ ಅಯ್ಯೋ ನವೀನ್ ಅಯ್ಯೋ ನಮ್ಮ ಫೋನ್ ಆವಲು ನಮ್ಮ ರಡ್ ಲೈನ್ 11 ಫೋನ್ ಆವೆ ಅವು ಫುಲ್ ಪದ್ಯ ಬರೋಡ ರಾಗ ಬೋರ್ಡು ತಾಳ ಬೋರ್ಡು ಶ್ರುತಿ ಬೋರ್ಡು ಲಯ ಬೋರ್ಡು ಪೂರ ಬೋರ್ಡ್ ಐಕ್ ಸೂಪರ್ ಸಾಂಗ್ ಸಂಗೀತಕ್ಕ ಬರೋದ್ರೆ ಥ್ಯಾಂಕ್ ಯು ಸುದೀಪ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ದೇವ ಥ್ಯಾಂಕ್ ಯು ಸುದೀಪ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸುದೀಪ್ ಬ್ರೋ ಸಪೋರ್ಟಲ್ಲಿದ್ದಾರೆ ಸಂಪತ್ತು ಪೋಯಿರ್ ತೋಜೋಡು ಯಾರು ಬೇಲೆ ಉಂಡು ತೋಜೋಡು ಅಂಚಾರು ಒಂಜಿ ಲೈಕ್ ಕೊಡೋದು ಪೋಪೇರು ಪತ್ತದು ಬೇಲೆ ಎತ್ತನ್ನ ನೈಸ್ ಲೈಫ್ ಅನ್ನೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎನ್ ಎಸ್ ಟಿ ಕೆ ನವೀನ್ ಬ್ರೋ ಕೂಡ ಒಂಜಿ ಲೈಕ್ ಕೊರೊಂದಿಲ್ಲ ಥ್ಯಾಂಕ್ ಯು ಸೋ ಮಚ್ ನವೀನ್ ಬ್ರೋ ಥ್ಯಾಂಕ್ ಯು ನಾನೇ ನೀನಂತೆ ನೀನೇ ನಾನಂತೆ ಒಂದೇ ಜೀವ ಹೃದಯ ಎರಡು ನಮ್ಮ ನಡುವೆ ಇರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲಿ ನಿನಿತರೆ ಎದೆಯಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ ನಾಳೆ ನಿನ್ನಯ ಪಾಲೆ ನನ್ನಯ ಬದುಕೆ ನಿನ್ನದು ಗೆಳತಿ ಕಾಯುವೆ ನಾನು ರೆಪ್ಪೆಯ ಸಾಂಗ್ ಲೈಕ್ ಪನ್ಪಡ್ ಮ್ಯೂಸಿಕ್ ಸೆಟ್ ಪಾಡು ಬೋರ್ಡ್ ఉందిజీ అయ్యో సుదీప్ హరీష్ థ్యాంక్ యూ నాలిట్లా చాలు ఉండి చా పడుతుంది ఓಕೆ ನವೀನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ದಾದಿ ತಿಂಡಿ ನವೀನ್ ಬ್ರೋ ಸಜ್ಜಿಗೆ ರೊಟ್ಟಿಯಾ ಕೂಡ ಸಜ್ಜಿಗೆ ರೊಟ್ಟಿಯಾ ಸೂಪರ್ ಸಾಂಗ್ ಪರೊಂದುಲ್ಲೇರು ಫುಲ್ಲೆ ಬತ್ತೆ ವಾ ಫುಲ್ ಸುದೀಪ್ ಬ್ರೋ ಸಪೋರ್ಟ್ ಉಲ್ಲೇರು ಥ್ಯಾಂಕ್ ಯು ಹೋಟೆಲ್ ಪೋದ್ಬಲೆ ಹೋಟೆಲ್ ಮುಟ್ಟೆತ್ತ ನೆಂಗೊಲ ಪೂರ ಹೋಟೆಲ್ಗೆ ಬೈದ್ವಾ ಎಪ್ಪ ಸೇಲ್ ಈ ಸಿಂಪಲ್ ದಾದಿ ಸಿಂಪಲ್ ಚಾಪರ್ಯರ ತಿಂಡಿ ದಾದಿ ಬಕ್ಕ ಒಲ್ಪೊಲ್ಲಾರ ಬಸ್ ಸ್ಟ್ಯಾಂಡ್ ಇಜ್ಜರತ್ತ ಯಾನ್ ಏಪಲ್ ಪದ್ಯ ಬನ್ನಗಾರ ಬಸ್ ಸ್ಟ್ಯಾಂಡ್ ಉಪ್ಪೇರು ಒಂಜಿ ನಿಮಿಷ ಬತ್ತೆ ಪೋಚಿಯರ್ಲ ಬತ್ತೆ ತಿಂಡಿ ಬತ್ತಿ ಬೊಕ್ಕ ಪಂಟೆ ಇದಿನ ನಿಕಲ್ ಆಸೆ ಬರೋದು ದೇವ ನವೀನ್ ಬ್ರೋ ಅಂಚಮಂಡ್ರೆ ಮಲ್ಲಿತ್ತು ನೀ ನವೀನ್ ಬ್ರೋ ಇರು ಸುದೀಪ್ ಸೇರ್ತದಿಲ್ಲ ದಾದಾಣಿ ಸುದೀಪ್ ಬ್ರೋ ಚಾ ಬರೋದಿಲ್ಲ ಪರ್ಲೆ ಚಾ ಪರ್ಲೆ ವಾ ಶಾಂತ ಎಡ್ಡ ಬಿಡತ್ತೆ ನವೀನ್ ಬ್ರೋನ ವಾ ಸೂಪರ್ ಆಗ್ಬಿಡು ಸಂಗೀತ ವಾಯ್ಸ್ ಥ್ಯಾಂಕ್ ಯು ಸುದೀಪ್ ಬ್ರೋ ಥ್ಯಾಂಕ್ ಯು ಶಾಂತಿ ಸೆಂಚುವಲ್ ಅರ್ಕಿರೋದಿಲ್ಲೇರು ನೈಸ್ ಲೈಫ್ ಅನ್ನೋದಿಲ್ಲೇರು ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರಗೆ ಬಾ ಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರ ಸೋಚಾಯಿ ಮಂದಹಾಸ ahananumeya
ಮಂದಾರ ಮಾಯಾಂಗೆ ಮೊಗದ ಸಾರಂಗೆ ಸೊಕಿದೆ ಮುಂಗುರುಳ ಸೋಗೆ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸಮಂಚದಿ ರಂಗೇರಿ ನಿನ್ನ ಕಾದಿದೆ ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಉಲ್ಲೆ ಕ್ಯಾಂಟೀನ್ ಉಲ್ಲೆ ಬರೋಚಿ ಪಂತಿನ ಸಾಜಿರೆ ಪಿರಪೋ ದಾಯಿ ಗಿಡಗು ಬತ್ತಾರ ಮೂಲು ಜೋಕುಲು ಉಪ್ಪನಾಗ ದಾಯಿಗಳಾಯಿ ಬತ್ತಾರ ಪೋಪಿರ ನಿನ್ನ ಮೂರು ದಾತಿ ಈ ಸಿಂಪಲ್ ಹೆಚ್ಚಿನ ಪಾತೇರುನ ಶಾಂತ ಸಿಸ್ ದಾಲ ಇಜ್ಜಿ ಪನೊಂದುಲ್ಲೇರು ಸುದೀಪ್ ಬ್ರೋ ಸಂಗೀತ ಸಿಸ್ನ ಸಾಂಗ್ ಮ್ಯೂಸಿಕ್ ಬೋರ್ಡ್ ಇಜ್ಜಿ ಅನ್ನೊಂದು ಮ್ಯೂಸಿಕ್ ಬೋರ್ಡ್ ಯಾನೇ ಮ್ಯೂಸಿಕ್ ಪಾಡು ಆ ಬಸ್ ಗಾಡಿದ ಬರೋ ಮ್ಯೂಸಿಕ್ ಆಪುಡತ್ತೆ ನೆಂಟೇನೆ ಗಾಡಿ ಬರೋ ಪೂಪುಣ ಇತ್ತನೆ ಮ್ಯೂಸಿಕ್ ಯಾವ ಶಾಂತಿ ಸೂಪರ್ ಪಣದುಲ್ಲೇರು ಬಕ್ಕ ಸುದೀಪ್ ಕೂಡ ಸೂಪರ್ ಪಣದುಲ್ಲೇರು. ನನ್ನವರು ಬಂದರು. ಹಾಯ್ ನನ್ನವರೇ, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡೋದಿದ್ರೆ ಒಂದು ರಪ್ಪ ಒಂದು ಲೈಕ್ ಕೊಡಿ. ಸಿಂಪಲ್ ಬ್ರೋ ಹಾಯ್ ಪಣದುಲ್ಲೇರು ನಮ್ಮ ಸುದೀಪ್ ಬ್ರೋ. ನನ್ನವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸುದೀಪ್ ಬ್ರೋ. ದಾದಿ ಸಿಂಪಲ್ ಕೆಲವೊಂದು ನಾನು ಬೇತೇನೆ ಸಿಂಪಲ್ನ ಬೇತೇನೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನನ್ನವರು. ಸೂಪರ್ ಸಪೋರ್ಟಲ್ಲಿದ್ದಾರೆ ಸುದೀಪ್ ಅವರು. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಲೈವ್ ಅಂತ ಸಪೋರ್ಟಲ್ಲಿದ್ದಾರೆ ಸುದೀಪ್ ಅವರು. ಲೈಕ್ ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್ ನನ್ನವರು. ಥ್ಯಾಂಕ್ ಯು. ಹೊಸಬ್ರಲ್ಲ ನೀವು. ನೈಸ್ ಲೈವ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ, ಒಳ್ಳೆ ವರ ತರುವೆ, ದಾರೆ ನಾನೆರವೆ. ಮಲ್ಲಿ ಮದುವೆಗೆ ಮುಂಚೆಯೇ ಹಸೆ ಏರದು ಸಂಪಿಗೆ, ಪ್ರೀತಿ ಮಾತಿನ ಕಂಪಿಗೆ ಸೋಲಲೆ ಬೇಕಿದೆ ಸಂಪಿಗೆ. ಕಾಲ ನೋಡಲಿ ಎಲ್ಲ, ಚೈತ್ರವಾಗಲಿ ಎಲ್ಲ, ಇದೇ ಹಾಡುವೆ ಸದಾ, ನಾ ಇದೇ ಬೇಡುವೆ ಸದಾ. ಓ ಮಲ್ಲಿಗೆಯೇ ಹರಸಿ ಹಾಡುವೆ ನಿನಗೆ ನಾನು, ಓ ಸಂಪಿಗೆಯೇ ಬರವ ಬೇಡುವೆ ನಿನಗೆ ನಾನು. ಮಧುರವಾಗಲಿ ಎಲ್ಲ, ಸುಖದಿ ತೇನಲಿ ಎಲ್ಲ, ಇದೇ ಹಾಡುವೆ ಸದಾ, ನಾ ಇದೇ ಬೇಡುವೆ ಸದಾ. ಸುದೀಪ್ ಅವರೇ ಅಂತ ಹೇಳ್ತಾ ಇದ್ದಾರೆ ನನ್ನವರು. ಸುದೀಪ್ ಅವರು ಸಪೋರ್ಟಲ್ಲಿದ್ದಾರೆ. ಇನ್ನಿದ್ದಾನೆ ಭಾರಿ ಖುಷಿ ತುಳರ್ ಕೋಡೆ ಕೊಚ್ಚು ಹೋಗೇ ಈ ಸಿಂಪಲ್ ಅಂಜುಂಡತ ದೇವ. ಟೀ ಆಯಿತು ಸುದೀಪ್ ಅವರಂತ ಕೇಳ್ತಾ ಇದ್ದಾರೆ. ಸುದೀಪ್ ಅವರೇ ಆರಾಮ ಅಂತ ಹೇಳ್ತಾ ಇದ್ದಾರೆ ನನ್ನವರು. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಅದು ನೆನಪಿಗೆ ಬರ್ತದೆ ಮಾರ್ರೆ ನನ್ನವರು ಅಂತ ಹೇಳುವಾಗ. ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ಸ್ಪಂದನ ಅವರು. ಆಯಿತು ಟೀ ನನ್ನವರೇ ನಿಮ್ಮದು ಅಂತ ಕೇಳ್ತಾ ಇದ್ದಾರೆ. ಇಲ್ಲ ವರ್ಕ್ ಶುರು ಆಯಿತು ನನ್ನವರೇ ಅಂತ ಹೇಳ್ತಿದ್ರು. ವಾವ್ ಸೂಪರ್ ಸಂಗೀತ. ಹೇಳಿ ಯಾವುದಾ ನನ್ನವರ ಅದಷ್ಟೇ ಬರೋದು. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀದಾನಿಯಾದೆ. ಪಾರಿವಾಳ ಅವರು
ಹಾಯ್ ಪಾರಿವಾಳ ವೆಲ್ಕಮ್. ಕಾಫಿ ಆಯ್ತಾ, ಟೀ ಆಯ್ತಾ? ಸ್ಪಂದನ ಸಿಸ್ ಸ್ಪಂದನ ಸಿಸ್ ಮಲಗ್ತಾ ಇದ್ದಾರೆ ಮಾಡ್ರೆ. ಸ್ಪಂದನ ಸಿಸ್ ಕಾಫಿ ಆಯ್ತಾ, ಟೀ ಆಯ್ತಾ ನಿಮ್ಮದು? ಎಂತ ತಿಂಡಿ ಸುದೀಪ್ ಅವರೇ? ನಿಟ್ಟೆಗೆ ಹೋದ್ರಾ? ನಿಟ್ಟೆಯಲ್ಲಿದ್ದೀರಾ ಸುದೀಪ್ ಅವರೇ? ಹೌದು ನನ್ನವರೇ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಅವರು. ನೀವು ಕೂಡ ನನ್ನವರು ಕೂಡ, ನಮ್ಮದು ಮಂಗಳೂರಿನವರಾ? ಸಂಗೀತ ದಿಸ್ ಏನು ಸ್ಪೆಷಲು? ನನಗೆ ಇವತ್ತು ಚಪಾತಿ ಚಪಾತಿ ಚಪ್ ಚಪ್. ಇವತ್ತು ಚಪಾತಿ. ಪರವಶನಾದೆನು ಹರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇದಕ್ಕಿಂತ ಬೇಗ ನೀನು ಸಿಗಬಾರದಿತ್ತೆ ನನಗೆ, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನ್ನು ಕಳೆಯುವ ಮುನ್ನವೇ. ಸಂಗೀತ ಸೇಸ್ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಅವರು. ಪಲ್ಲೆ ಸುದೀಪ್ ದಾದೆ. ಕಾಫಿ ಆಯ್ತಾ? ಕಾಫಿ ಆಗಿದೆ, ತಿಂಡಿ ಆಗಿದೆ, ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಬಂದು ಕೂತ್ಕೊಳ್ಳೋದು. ಬಿಸಿ ನೀರು ಕಾಯಿಸೋ ಹಾಗೆ ಇಲ್ಲ, ನಿನ್ನ ಮುಖದಲ್ಲಿ ಇದೇನು? ಹೌದಾ? ಬೇಗ ಬೆವರ್ತದೆ ನನಗೆ, ತುಂಬ ಬೆವರುದು ಮಾರ್ರೆ. ಈ ಹಾಡು ನಿಮಗೆ ಗೊತ್ತುಂಟ? ನನ್ನವರು ನನ್ನವರು, ರವಿಚಂದ್ರನ್ ಫಿಲ್ಮ್ ಸಾಂಗ್. ನನ್ನವರು ನನ್ನವರು ರವಿಚಂದ್ರನ್ ಫಿಲ್ಮ್ ಸಾಂಗ್. ನನ್ನವರು ಯಾರು ಇಲ್ಲ, ಯಾರಿಗೆ ಯಾರು ಇಲ್ಲ, ಅದಷ್ಟೇ ಗೊತ್ತುಂಟು. ಇದು ಲಿರಿಕ್ಸ್ ಬರುವುದಿಲ್ಲ. ನನ್ನವರು ನನ್ನವರು ಅದು ಅಷ್ಟೇ. ಕಾಂಡೆ ಉಂಡಿ ಟೈಮ್ ಲೈವ್ ಇಪ್ಪಣೆ ಸಂಗೀತ ಅಂದನ್ನು ಉಂದಿ ಟೈಮ್ ಎನ್ನ ಕಾಂಡೆ ಉದಿ ಟೈಮ್ ಇನ್ನು ಶನಿವಾರದಿ ನೀ ಬೈಯಳ್ಳ ಮಲ್ಪೊಡೊಂದುಲ್ಲೆ 4:30 ಗಂಟೆ ದಂಚಿ ಮಲ್ಪೊಡೊಂದುಲ್ಲೆ ಬೈಯಳ್ಳ ಇತ್ತೆ ಬೇಲೆ ಶುರು ಉಂಡು. ಓಕೆ ಓಕೆ ಸುದೀಪ್ರು ಬೇಲೆ ಇಪ್ಪೋದು ಬಲೆ ಬಕ್ಕ ಮಿನಿ ಏನು 5 ಗಂಟೆ ದಂಚಿ ಮಲ್ಪ ಇನಿ ಶನಿವಾರದೆ ಅದು ಮಲ್ತದಿತ್ತೆ. ಶನಿವಾರ ಐತಾರ 5 ಗಂಟೆ ಮಲ್ತದಿತ್ತೆ. ಅದಕ್ಕೆ ನಡುಟು ಉಂತಾಯೆ ಮಲ್ಪುನ ಲೈವ್ ಅಂಚೆ ಇತ್ತೆ ಇನ್ನಿದಿಂಚ ಸ್ಟಾರ್ಟ್ ಮಲ್ಪೊಡೊಂದುಲ್ಲೆ ಶನಿವಾರ ಐತಾರ ಒಂಜಿ 5 ಗಂಟೆ ದಂಚಿ ಮಲ್ಪುನ. ಪಾರಿವಾಳ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಪ್ರೀತಿಯ ಪಾರಿವಾಳ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದು ಅಲ್ಲ ಸಿಸ್, ನನ್ನವರು ನನ್ನವರು ಮುಟ್ಟಿದ್ದಾರೆ ಮುನಿಯುವರು. ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಆದ್ರೆ ಅಲ್ಲಿಂದ ಎಷ್ಟಿದಾದ್ರೆ ಸ್ವಲ್ಪ ಗೊತ್ತುಂಟು. ಸಾತಿ ಸಾತಿ ಅಜ್ಜನ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂದೀಪ್ ಅವರೇ ಅಂತ ಹೇಳಿದ್ರು. ಸುದೀಪ್ ಅಲ್ಲ, ನನ್ನವಳು ನನ್ನವಳು ಮುಟ್ಟಿದರೆ ನಡುಗುವಳು. ಅದುವಾ? ಅದು ಹಳ್ಳಿ ಮೇಷ್ಟ್ರ ಆದರೆ ಒಂದು ಗೊತ್ತುಂಟು. ಹಳ್ಳಿ ಮೇಷ್ಟ್ರೇ ಪಾಠ ಮಾಡಿ ಬನ್ನಿ ನನ ಡಿಲ್ಲಿ ಮೇಡಮ್ ಸ್ಟ್ರೇಟ್ ಬಳಪ ತನ್ನಿ. ಮೊದಲು ತಿದ್ದಬೇಕು, ಅಕ್ಷರ ತಲೆಗೆ ಹೋಗಬೇಕು, ಸಮಯ ಇರುವಾಗ ಚಿಂತೆ ಯಾಕೀಗ. ಸೂಪರ್ ಲೈವ್ ಅಂತ ನನ್ನವರೇ ಬಾಯ್ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಅವರು. ಬಾಯ್ ಸುದೀಪ್ ಅವರೇ, ನೈಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ 5 ಗಂಟೆ ಬರ್ತೆ. ಓಕೆ ಓಕೆ ಸುದೀಪ್ರು, ಥ್ಯಾಂಕ್ ಯು ಸೋ ಮಚ್. ಅವೇ ಬರ್ತದೆ ಲೈವ್ ಬರ್ತದೆ, ಸಪೋರ್ಟ್ ಮಾಡ್ತದೆ, ಲೈಕ್ ಕೊಡಬೇಕು. ಥ್ಯಾಂಕ್ ಯು. ನನ್ನವರು ಓ ಹೌದಾ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಲೈವ್, ಸೂಪರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಪಾರಿವಾಳ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ವಾತಿ ಬರ್ತೀರಿ? ಹಾಯ್ ಸ್ವಾತಿ ವೆಲ್ಕಮ್. ಸ್ವಾತಿ ಅಪರೂಪದ ಸ್ವಾತಿ ನಮ್ಮ ಲೈವ್ಗೆ ಬರ್ತೀರಿ. ಹಾಯ್ ಅಕ್ಕ ಬಂದರೆ ಹಾಯ್ ಸ್ವಾತಿ ವೆಲ್ಕಮ್. ಚಾಪರಿಯರೇ ತಿಂದರೆ ತುಂಬ ಹಾಡು ಗೊತ್ತುಂಟು ಅಲ್ವಾ? ಇಲ್ಲ ನನಗೆ 2 ಲೈನು ಗೊತ್ತುಂಟು, ಸ್ವಲ್ಪ ಸ್ವಲ್ಪ. ಹಿಂದೆ ಈಗಿದು ಗೊತ್ತಿಲ್ಲ, ಹೊಸ ಹಾಡು ಗೊತ್ತಿಲ್ಲ. ಓಲ್ಡ್ ಸಾಂಗ್ ಆದರೆ ಸ್ವಲ್ಪ ಸ್ವಲ್ಪ ಗೊತ್ತುಂಟು. ಒಂದು 2 ಲೈನ್ ಮಾತ್ರ, ಅದಕ್ಕಿಂತ ಹೆಚ್ಚು ಬರುವುದಿಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಂಚವುಳ್ಳರಕ್ಕ ನನ್ನವರು ಯಾರಿಲ್ಲ, ಇದ್ದಾರೋ ಇಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಜ್ಜಿ ಇರ್ನಾಂಡೆ ಎನ್ನಾಂಡಿ ಎನ್ಕೊಂಡು ಚಪಾತಿ ಚಪ್ಪ 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 दिल ने ये कहा है दिल से मोहब्बत हो गई है तुमसे. दिल ने ये कहा है दिल से मोहब्बत हो गई है तुमसे. मेरी जान मेरे दिल भर दिल का एतबार कर लो. मेरी धड़कनों को समझो, तुम भी मुझसे प्यार कर लो. हो 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 हो. ಜನಧ್ವನಿ
ಏಳು ಜೇನ ದನಿಯೋಳ ಅದು ಸ್ವಲ್ಪ ಕಷ್ಟ ಉಂಟು, ಅದು ಲಿರಿಕ್ಸ್ ಬರುವುದಿಲ್ಲ ಮಾರ್ರೆ. ದಸರಾ ಗಮ್ಮತ್ ಅಂದಿ ಗಮ್ಮತ್ ದಸರಾ ದೇವಸ್ಥಾನ ಪುರ ಪೋಯ ಗಮ್ಮತ್. ಯಾಕೆ ನೀವು ಎಲ್ಲ ಇದ್ದೀರಲ್ವಾ ಸಿಸ್? ಹೌದೌದು, ನಾವೇ ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಬೇರೆ ದಾರೀನು ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನನ್ನ ನಿಲ್ದಾಣನ್ ಎಂದಿದೆ. ಅದು ಕಷ್ಟ ಉಂಟು ಪದ್ಯ ಸ್ವಲ್ಪ, ಮತ್ತೆ ಲಿರಿಕ್ಸ್ ಗೊತ್ತಿದ್ರೆ ಸ್ವಲ್ಪ ಆಡ್ತೇನೆ ಹಾಗೆ. ಓಕೆ ಓಕೆ ಅಪ್ಪ, ಅದು ಆಗ್ತದೆ, ಟೈಪಿಂಗ್ ಮಿಸ್ಟೇಕ್ ಆಗ್ತದೆ. ನೈಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಲಿರಿಕ್ಸ್ ಬರದಿದ್ದರೆ ಅದು ಸ್ವಲ್ಪ ಆಡಲಿಕ್ಕೆ ಅಷ್ಟು ಇದಾಗೋದಿಲ್ಲ. ಬಂದರೆ ಸ್ವಲ್ಪ ಸ್ವಲ್ಪ ಆಡ್ತೇನೆ ಹಾಗೆ, ಒಂದು 4 ಲೈನ್ ಬರ್ತದೆ ಅಷ್ಟೇ. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಏನಿತು ಅಂತರ, ಬಂದು ಹೋಗುವ ಸ್ನೇಹ ಸಾವಿರ ನಮ್ಮ ಬಂದ ನಿರಂತರ. ನನ್ನ ಕತೆಗೆ ಅಂತ್ಯ ಬರೆದು ಕವಿಯು ಹರಸಿದ ನನ್ನನು. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕತೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ಚಂದ ಮಾಡಿ ಹಾಡು ಕಲೀರಿ. ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸ್. ಥ್ಯಾಂಕ್ ಯು ನನ್ನವರೇ, ಥ್ಯಾಂಕ್ ಯು ಸೋ ಮಚ್. ಆಯಿತಾ, ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಹಾಡು ಕಲಿತೀನಿ. ಆಗಿದ್ರೆ ಪುರ್ಸೊತ್ತಿಲ್ಲ, ಬರೆದು ಕಲಿಲಿಕ್ಕೆ ಲಿರಿಕ್ಸ್ ಬರೆದು ಕಲಿಲಿಕ್ಕೆ ಪುರ್ಸೊತ್ತಿಲ್ಲ. ಅಷ್ಟು ಲೈವ್ ಮಾಡಬೇಕು, ಮನೆ ಕೆಲಸ ಅದೆಲ್ಲ ಆಗಿ ಹೋಗ್ತದೆ. ಎಷ್ಟು ಬರ್ತದೆ ಅಷ್ಟು ಹಾಡುದು. ಹಾಗೆ ಲೈವ್ ಮಾಡೋದಕ್ಕಿಂತ ಮುಂಚೆ, ಯೂಟ್ಯೂಬ್ ಬರೋದಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದು ನಾನು ಪದ್ಯರಿಗೆ ಹೇಳ್ತಾ ಇದ್ದದ್ದು ಮೊಬೈಲಲ್ಲಿ ಇಟ್ಟು ಕೆಲಸ ಮಾಡುವಾಗ. ಹಾಗೆ ಸ್ವಲ್ಪ ಸ್ವಲ್ಪ ಇದಾಗ್ತದೆ ಹಾಗೆ. ಅಕ್ಕೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೂರ್ಯ ಅವರು, ನನ್ನವರು ಸೂಪರ್ ಅಂತ ಹೇಳ್ತಾರೆ. ಹಾಯ್ ಸೂರ್ಯ, ವೆಲ್ಕಮ್. ಸೂರ್ಯ, ಕಾಫಿ ಆಯಿತಾ, ಟೀ ಆಯಿತಾ? ಎಂತ ತಿಂಡಿ ಇವತ್ತು, ಎಂತ ಸ್ಪೆಷಲ್? ಕಾಲೇಜ್ ಹೋಗ್ಲಿಕ್ಕಿಲ್ವಾ, ರಜೆ ಇವತ್ತು? ಅಕ್ಕೋ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸೂರ್ಯ, ಹಾಯ್ 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 ಹಾಯ್. ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು, ನಿನ್ನ ಈ ಪ್ರೀತಿ ಸ್ಪರ್ಶಕ್ಕೆ ತಾನೆ ಹೃದಯವು ಅರಳಿತು. ಕಾಂಚನ ಗಂಗಾ ಏರಲಿ ಪ್ರೀತಿ, ಚಂದ್ರಮಂಡಲ ಸುತ್ತಲಿ ಪ್ರೀತಿ, ನಿನಗಾಗಿ ನಿನಗಾಗಿ ಪ್ರಾಣ ನೀಡುವೆ, ಕೊನೆವರೆಗೂ ಪ್ರೀತಿನ ಉಳಿಸಿಕೊಳ್ಳುವೆ. ಸೂರ್ಯನನ್ನು ನೋಡುವಾಗ ಈ ಪದ್ಯ ನೆನಪಿಗೆ ಬರ್ತದೆಯೇ ಸೂರ್ಯ? ಅಕ್ಕೋ ತಿಂಡಿ ಪುಲಾವ್ ಅಂತ ಹೇಳ್ತಾ ಇದ್ದಾರೆ. ವಾವ್, ಸೂಪರ್ ಸೂಪರ್. ಮೊಬೈಲ್ನಲ್ಲಿ ಟೈಪ್ ಮಾಡಿ ಲಿರಿಕ್ಸ್ ಬರ್ತದೆ. ಮಂಜುವಾಣಿ ಅವರು ಕೂಡ ಹಾಡು ಹೇಳ್ತಾರೆ ಮೊಬೈಲ್. ಹೌದೌದು, ಲಿರಿಕ್ಸ್ ಬರ್ತದೆ. ನಂದು ಒಂದೇ ಮೊಬೈಲ್ ಇರುದಲ್ಲ, ಹಾಗೆ ಸ್ವಲ್ಪ ಕಷ್ಟ ಮಾರ್ರೆ. ಇಲ್ಲದಿದ್ರೆ ಇನ್ನೊಂದು ಮೊಬೈಲ್ ಇದ್ರೆ ಲಿರಿಕ್ಸ್ ಇಟ್ಟು ಹಾಡ್ಬೋದು. ಹಾಗೆ ನಾನು ಹೆಚ್ಚು ಅಂದರೆ ನನಗೆ ಪುರ್ಸೊತ್ತಿರುವಾಗ ಟೈಮ್ ಸಿಕ್ಕುವಾಗ ಬರೆದಿರ್ತೇನೆ ಅಷ್ಟೇ. ಒಂದು ಮೊಬೈಲ್ ಇರುದಲ್ಲ, ಹಾಗೆ ಕಷ್ಟ ಆಗ್ತದೆ. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ಪಾರಿವಾಳ ಎಂತ ತಿಂಡಿಯೇ ನಿಮಗೆ? ಪಾರಿವಾಳ ತಿಂಡಿ ಅಂತ ಸೂಪರ್ ಸಪೋರ್ಟಲ್ಲಿದ್ದಾರೆ ಪಾರಿವಾಳ ಅವರು. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕವನವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ಹೆಸರು ಬರೆದ ಹಾಳೆಯ ಗೆಳೆಯ ನೀನೆ ಆಗಲಿ, ಹರಕೆ ಮಾಡಿ ಕೇಳುವೆ, ಉಸಿರು ಜೊತೆ
ಜೊತೆಗೆ ಹೋಗಲಿ, ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರು ಹೊಸ ಕನಸಿನ ವರ ತಂದವನೇ ನನಗೆ ನೀನು ನನಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಹಾಗೇನೆ ಹಾಡು ಹೇಳುತ್ತಾರೆ. ಏನು ಹೆಸರು ಹೇಳಿದ್ದೀನಿ? ಮಂಜು ಅಲ್ಲ? ಮಂಜು ಅನಿಯವರ ಹಾಡು ಕೇಳಿದ್ದೀರಿ? ಇಲ್ಲ ಇಲ್ಲ ನನ್ನವರೇ, ಮಂಜು ಸಿಸ್ನದು ಇಲ್ಲ. ಮಂಜು ಹನಿ, ಮಂಜು ಸಿಸ್ಸಾ? ಮಂಜು ಸಿಸ್ ಅಲ್ಲ, ಅವರು ಹಾಡ್ತಾರೆ. ಹೌದೌದು, ಬರ್ತಾರೆ ಯಾವಾಗ ಲೈವಿಗೆ. ಇವತ್ತು ಬರಲಿಲ್ಲ, ಬರ್ಬೋದು. ಮಂಜು ಸಿಸ್ ಅಲ್ಲ? ಹಾಂ, ಅವ್ರು ಕೇಳಿ, ಅವರು ಕೂಡ ಹಾಡು ಹಾಡ್ತಾರೆ, ಚಂದ ಹಾಡ್ತಾರೆ. ನಾನು ಹೋಗ್ತೇನೆ ಅವರ ಲೈವಿಗೆ. ಅವರಿಗೂ ಕೂಡ ಯಾವುದು ಹಾಡು ಕೇಳಿದರೆ ಗೊತ್ತುಂಟಲ್ಲ, ಚಂದ ಆಡ್ತಾರೆ ಅವರು. ನ್ಯೂ ಸಾಂಗ್ ಎಲ್ಲ ಚಂದ ಆಡ್ತಾರೆ. ಸೂರ್ಯ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ಹೌದೌದು, ಗೊತ್ತಾಯ್ತು ಮಂಜು ಸಿಸ್ ಗೊತ್ತಾಯ್ತು. ಬರ್ತಾರೆ ಅವರು, ಬರ್ತಾರೆ ಯಾವಾಗಲೂ. ಸೂರ್ಯ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ದೋಸೆ ತಿಂದು ಬರ್ತಾರೆ. ಎಂಗಳಿಗೆ ಆಸೆ ಆಗ್ತದೆ ದೋಸೆ. ಓಕೆ ನವೀನ್ ಬ್ರೋ, ಇನ್ನು ರಜೆನೇ ನವೀನ್ ಬ್ರೋ. ಸೂರ್ಯ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ, ಕನಸುಗಳ ರಾಶಿಯನು ತಂದಾವೋ ಚೆಲುವೆಯೇ, ಒಣಬೊಂಟಿ ಜೀವದ ಕೂಗಿಗೆ ತಂಗಾಳಿ ತಂದ ದೈವವೇ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಬುಡತಿಯೇ. ನನ್ನ ಫ್ರೆಂಡ್ ಅವರು ಅಂತ ಹೇಳ್ತಾ ಇದ್ದಾರೆ. ಹೌದಾ ಮಂಜು ಸಿಸ್ ನಿಮ್ಮ ಫ್ರೆಂಡ್? ಅವರು ಕೂಡ ಚಂದ ಆಡ್ತಾರೆ. ನಾನು ಹೋಗ್ತೇನೆ ಅವರ ಲೈವಿಗೆ. ನಿನ್ನೆ 1-2 ದಿನದಿಂದ ಹೋಗ್ತಾ ಇಲ್ಲ. ನನ್ನ ಇರುವ ನಿಮಿಡಿ ಡ್ಯೂಟಿ ಅಂದೆ. ನನ್ನ 20 ನಿಮಿಷ ಉಂಟು. ಓಕೆ. ಅವರಿಗೂ ನೀವು ಅಂದರೆ ಇಷ್ಟ ಅಂತೆ. ಅವರು ನಿಮ್ಮ ಊರಿನವರಲ್ಲ? ಹೌದೌದು, ನಮ್ಮ ಊರಿನವರು. ಹೌದು, ನನಗೆ ಕೂಡ ಅವರಂದರೆ ಇಷ್ಟ. ಅವರ ಲೈವ್ಗೆ ಹೋಗ್ತೇನೆ. ಪದ್ಯ ಆಡ್ತಾರೆ, ಚಂದ ಆಡ್ತಾರೆ ಅವರು ಕೂಡ. ಅವರಂದರೆ ನ್ಯೂಸ್ ಸಾಂಗ್ ಎಲ್ಲ ಚಂದ ಆಡ್ತಾರೆ. ಓಲ್ಡ್ ಸಾಂಗ್ ಕೂಡ ಗೊತ್ತುಂಟು ಅವರಿಗೆ. ಸೂರ್ಯ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೂರ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್ ನವೀನ್ ಬ್ರೋ. ಥ್ಯಾಂಕ್ ಯು. ನಿಜವನ್ನುಡಿಯಲ್ಲೇ ನನ್ನಾಣೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ, ಪ್ರೀತಿಯ ರಂಗು ಬಾಳಿನ ರಂಗು ಏನನ್ನು ಹೇಳುತ್ತಿದೆ, ನಿಜವನ್ನುಡಿಯಲ್ಲೇ ನನ್ನಾಣೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ನಾನು ಕೂಡ ಅವರ ಲೈವ್ಗೆ ಹೋಗುತ್ತೇನೆ. ನೀವು ನಿನ್ನೆ ಯಾರ ಲೈವಲ್ಲಿ ನನಗೆ ಸಿಕ್ಕಿದ್ದು? ನನ್ನವರೇ, ಪ್ರೀತಿಸಿನ ಲೈವಲ್ಲಿ ಅಲ್ಲ ನೀವು ಬಂದದ್ದು? ಅಲ್ಲ, ಗುರುಪ್ರದಿಯಾ ಯಾರ ಲೈವಲ್ಲಿ ನಂಗೆ ಗೊತ್ತಾಗಲಿಲ್ಲ ಮಾರ್ರೆ. ನಾನು ಅವರ ಲೈವಲ್ಲಿ ನೋಡಲಿಲ್ಲ ನಿಮ್ಮನ್ನು. ನಾನೊಂದು 10-15 ನಿಮಿಷ ಸಪೋರ್ಟ್ ಕೊಟ್ಟು ಬರೋದು ಅಷ್ಟೇ. ನೋಡುವ, ಇವತ್ತು ಹೋಗ್ತೇನೆ. ಇವತ್ತು ನೀವು ಸಿಕ್ಕಿ ನನಗೆ, ಆಯಿತಾ? ಕಂಡ ಗುಂಡಿಗೆಯಲ್ಲಿ ಕೋದಂಡ ರಾಮನ ಬಿಂಬ, ತೋರಿ ವೀರನಾದನು ಆಂಜನೇಯನು, ತೋರಿ ವೀರನಾದನು ಆಂಜನೇಯನು, ಮಾತೆ ಅಂಜನಿ ಆರತಿಯಂತೆ ಕಾಶಿರಾಜನ ರಕ್ಷಿಸೆ ಹನುಮ, ರಾಜ ಯಯಾತಿಗೆ ಅಭಯ ನೀಡಿದ, ಕೊಟ್ಟಾಣೆ ಮಾತಿನಂತೆ ಶಿಷ್ಟನನ್ನು ಕಾಯ್ದು ನಿಂತ ಸೃಷ್ಟಿಗೊಡೆಯ ರಾಮನ ಇಷ್ಟ ಮಾರುತಿ, ಕಂಡ ಗುಂಡಿಗೆಯಲ್ಲಿ ಕೋದಂಡ ರಾಮನ ಬಿಂಬ, ತೋರಿ ವೀರನಾದನು ಆಂಜನೇಯನು. ನಾನು ನಿಮಗೆ ಗುರುವವರ ಲೈವಲ್ಲಿ ಸಿಕ್ಕಿದ್ದು. ಹೌದೌದು, ಗುರುವವರಲ್ಲ. ಪಾಯಸ ಕೊಡೋದು ಅವರನ್ನು ಬಿಡ. ಅಯ್ಯೋ, ಪಾಯಸ ಕೊಡ್ತಾರಂತ ಅವರು ಮದುವೆ ಆಗಬೇಕು ಪಾಯಸ ಕೊಡಲಿಕ್ಕೆ.
ಕಾಶಿ ರಾಜನ ಕೊಲ್ಲುವೆನೆಂದು ಕೌಶಿಕ ಮುನಿಗೆ ಒಪ್ಪಿಕೊಂಡ ಅಪ್ಪರಾಮನ ಕೋಪ ಮುಗಿಲಿಗೇರಿತು. ಉಕ್ಕಿ ಬಂದ ಸಿಟ್ಟಿನಲ್ಲಿ ಎತ್ತಿ ಕೋದಂಡವನ್ನು ಬಾಣ ಮಾಡಿ ಬಿಡಲು ರಾಮ ಹನುಮ ನೋಡಿದ. ನೀವು ಭಜನೆ ಗ್ರೂಪ್ನಲ್ಲಿ ಇದ್ದೀರಾ? ಇಲ್ಲ ಇಲ್ಲ, ಭಜನೆ ಗ್ರೂಪಲ್ಲಿ ಇಲ್ಲ. ನಾನೀಗ ಸುಮ್ಮನೆ ಆಡುದು ಅಷ್ಟೇ. ಬರ್ತದೆ, ಕೆಲವೊಂದೊಂದು ಭಜನೆ ಬರ್ತದೆ ಅಷ್ಟೇ. ಒಟ್ರಾಸಿ ಹಾಡ್ತಾನೆ ಇರ್ತೇನೆ. ಹಾಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಕೂಡ ಹಾಡ್ತಾ ಇರ್ತೇನೆ. ಹಾಗೆ ಮಕ್ಕಳು ಶಾಲೆಗೆಲ್ಲ ಹೋಗ್ತಾರಲ್ಲ, ಮತ್ತೆ ನಾವು ಒಬ್ಬರೇ ಆಗ್ತೇವೆ ಅಡಿಗೆ ಎಲ್ಲ ಮಾಡುವಾಗ. ಮತ್ತೇನು ಮಾಡುದು, ಹಾಡ್ತಾನೆ ಇರೋದು. ಸ್ವಾಮಿ ರಾಮನ ಬಾಣಗಳೆಲ್ಲ ಸಾರಿ ಸಾನೆ ಸೋಲು ತರಿನಲು ಎದೆಯ ಬಗಿದು ತೋರಿ ತೆರೆದ ರಾಮನ ಪ್ರತಿರೂಪ. ಎದೆಯೊಡ್ಡಿ ಎದುರು ನಿಂತ ಹನುಮನಿಗೆ ರಾಮನು ಸೋತು ವೀರಾಂಜನೇಯನೆಂಬ ಬಿರುದು ನೀಡಿದ. ಹನುಮಾನ ವಾಚಿ ತಬ್ಬಿದ. ಓ ದೇವ, ಅವರು ಮದುವೆ ಆಗೋ ತನಕ ಕಾಯಬೇಕು. 1 ಲೋಟ ಪಾಯಸ. ನೀವು ಅವರ ಲೈವ್ಗೆ ಹೋದಾಗ ಹೇಳಿ ಆಯ್ತಾ, ನನಗೆ ಪಾಯಸ ಕೊಡಲಿಕ್ಕೆ. ಅಯ್ಯೋ, ನಿಮ್ಗೆ ಪಾಯಸ ಬೇಕಾ? ಅಯ್ಯೋ, ನಮ್ಮ ಮನೇಲಿ ಯಾವಾಗ್ಲೂ ಆದ್ರೂ ಇರ್ತದೆ ಪಾಯಸ. ನನಗೆ ಅಷ್ಟು ಇಷ್ಟ ಇಲ್ಲ ಅಲ್ಲ. ತಿಂತೇನೆ. ಊಟ ಆದ ನಂತರ ಸ್ವಲ್ಪ ಪಾಯಸ ಸಿಹಿ ಏನಾದರೂ ತಿನ್ಬೇಕು. ನಮಗೆ ಕ್ಯಾಟ್ರಿಂಗ್ ಉಂಟಲ್ಲ, ಹಾಗೆ ಪಾಯಸ ಇರ್ತದೆ ನಮ್ಮ ಮನೇಲಿ ಯಾವಾಗಲೂ. ಕಾರ್ನ್ ಪಾಯಸ, ಮತ್ತು ಹೆಸರುಬೇಳೆ ಪಾಯಸ, ಕಡಲೆ ಪಾಯಸ, ಸೇವಿಗೆ ಪಾಯಸ, ಮತ್ತು ಗೋಧಿ ಪಾಯಸ, ಎಲ್ಲ ಪಾಯಸ ಮಾಡ್ತೇವೆ. ನಿಮಗೆ ಯಾವುದು ಇಷ್ಟ ಪಾಯಸದಲ್ಲಿ? ದಿನ ಮಾಡೋದಿಲ್ಲ, ಕ್ಯಾಟ್ರಿಂಗ್ ಇದ್ದಾಗ ಇರ್ತದೆ ಪಾಯಸ. ನಮಗೆ ಅದು ನೋಡಿ ನೋಡಿ ಸಾಕಾಗಿದೆ ಪಾಯಸವನ್ನು. ಬೇಕಾದರೆ ಆಸೆ ಆದರೆ ಅಪರೂಪಕ್ಕೆ ಮಾಡ್ತೇನೆ ನಾನು. ತಿನ್ನಲಿಕ್ಕೆ ಮನಸ್ಸಾದರೆ ಮಾಡ್ತೇನೆ ನಾನು. ಓ ಸೂಪರ್ ಮಾರ ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಮಗೆ ಪಾಯಸ ಅಂದರೆ ಇಷ್ಟವಲ್ಲ? ಯಾವುದ್ರ ಪಾಯಸ ಇಷ್ಟ? ಪಾಯಸ ಎಷ್ಟು ಬಗೆದು ಪಾಯಸ ಉಂಟು ಗೊತ್ತುಂಟು. ಅವಲಕ್ಕಿ ಪಾಯಸ, ಮತ್ತು ಸೋಜಿ, ಮತ್ತು ಕಾರ್ನ್, ಮತ್ತು ಕೆಲವು ಪಾಯಸ ಉಂಟು. ಮತ್ತು ಇದು ಖರ್ಜೂರ ಪಾಯಸ, ಚುಕ್ಕು ಪಾಯಸ ಎಲ್ಲ ಟೇಸ್ಟ್ ಮಾಡಿದ್ದೇನೆ. ಓ ಸೂಪರ್ ಮಾರ ಅಂತ ಹೇಳ್ತಾ ಇದ್ದಾರೆ. ಏನು ಯಾರು ಮೆಸೇಜ್ ಮಾಡೋದಿಲ್ಲ ಮಾರ್ರೆ, ಎಲ್ಲಿ ಹೋಗಿದ್ದಾರೆ ಎಲ್ಲರೂ ಕೂಡ? ಓ ಸೂಪರ್ ಮಾರ ಅಂತ ಹೇಳ್ತಾ ಇದ್ದಾರೆ. ದಿರ್ ದಿರ್ ದಿಲ್ಲ ನನ ದಿರ್ ದಿರ್ಗಿನ ತೋಂ, ದಿರ್ ದಿರ್ ದಿಲ್ಲ ನತ್ತರಿ ತರಿಗಿನ ತೋಂ. ರಾಗದಿಂದ ತಂದನ, ತಾಳದಿಂದ ತಿನ್ನನ, ಸೇರಿಕೊಂಡು ಎಲ್ಲನ ಪ್ರೀತಿಯಿಂದ ನೋಡೋಣ. ನನಗೆ ಗೋಧಿ ಪಾಯಸ, ರೊಟ್ಟಿ ಪಾಯಸ, ಕಡಲೆಬೇಳೆ ಪಾಯಸ. ನನಗೆ ನೀವು ಪಾಯಸ ಹೆಸರು ಹೇಳುವಾಗ ಬಾಯಲ್ಲಿ ನೀರು ಬರ್ತೀವಿ. ಹೌದಾ? ನಮಗೆ ಅದೆಲ್ಲ ಅಲ್ಲ, ಯಾವಾಗಲೂ ಇರ್ತದಲ್ಲ, ಹಾಗೆ ತಿನ್ನಲಿಕ್ಕೆ ಮನಸ್ಸಾಗೋದಿಲ್ಲ. ಇಲ್ಲದಿದ್ದಾಗ ಜಾಸ್ತಿ ಆಸೆ ಆಗುತ್ತೆ ತಿನ್ಬೇಕಂತ. ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಹೌದಾ? ನಾನೀಗ ಒಮ್ಮೊಮ್ಮೆ ಮಾಡ್ತೇನೆ ಪಾಯಸ. ಏನಾದರೂ ತಿನ್ನಲಿಕ್ಕೆ ಮನಸ್ಸಾದರೆ ಮಾಡುದೆ ಹಾಗೆ. ನೀನು ಬಂದ ಮೇಲೆ ತಾನೇ ಎಷ್ಟು ಚಂದ ಈ ಬಾಳು, ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು. ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಹೆಸರನ್ನು ಕೂಡಿಸಿ ಬರೆಯುವ ಖುಷಿ ಇನ್ನೆಲ್ಲೂ ನಾ ಕಾಣೆ. ಈ ಪ್ರೀತಿ ಎಂಥ ಅಸಮಾನ. ಒಂದಿಷ್ಟು ಹುಸಿ ಮುನಿಸು, ಒಂದಿಷ್ಟು ಸಿಹಿ ಕನಸು, ಪ್ರೀತಿಸೋರ ಜೋಳಿಗೇಲಿ ಎಂದು ಇರಬೇಕು.
ಬನ್ನಿ ಜನರೇ, ಸಂಗೀತ ಲೈವ್ಗೆ ಬಂದು ಸಪೋರ್ಟ್ ಮಾಡಿ. ಹೌದೌದು, ಐಡಲ್ ಇರುವವರು ಧರೆಗೆ ಇಳಿದು ಬನ್ನಿ. ಅಯ್ಯೋ ದೇವ, ನನ್ನದ್ರಲ್ಲಿ ಜನ ಕಡಿಮೆಯಾ? ನನ್ನವರೇ, ನಾನು ಅದಕ್ಕೆ 1 ಗಂಟೆ ಮಾಡುದು. ಒಬ್ಬೊಬ್ಬರೇ ಬರ್ತಾರೆ ಹಾಗೆ. ಮತ್ತೆ ಬೆಳಿಗ್ಗೆ ಎಲ್ಲರಿಗೂ ಕೆಲಸದ ಟೈಮಲ್ಲಿ ಇರ್ತಾರೆ. ನೀವು ಸಿಸ್ಸಾ ಬ್ರೋನಾ? ನನ್ನವರೇ, ನೀವು ಸಿಸ್ಸಾ ಬ್ರೋವಾ? ನಿಮ್ಮ ಹೆಸರೆಂತ ಹೇಳ್ತೀರಿ? ಹೆಸರು ಹೇಳುದಾದ್ರೆ ಹೇಳಿ, ಅಲ್ಲ ಬಲವಂತ ಇಲ್ಲ ಏನು. ನಿಮ್ಗೆ ಹೆಸರು ಹೇಳಿಕ್ಕೆ ಇಷ್ಟ ಇದ್ರೆ ಹೇಳ್ಬೋದು ಹಾಗೆ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು, ಮಾಯದ ಲೋಕದಿಂದ. ನನ್ನ ಪ್ರೀತಿಯ ಬಾಬು ಅವರು ಬಂದರು. ಹಾಯ್ ಬಾಬು ಅವರು, ವೆಲ್ಕಮ್, ನಮಸ್ತೆ. ನೀವು ಹೊಸಬರಾದರೆ ನನಗೆ ಕನೆಕ್ಟ್ ಆಗಿ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ. ಮತ್ತು ಕಾಫಿ ಆಯಿತಾ ನಿಮ್ಮದು ಬಾಬು ಅವರೇ? ತಿಂಡಿ ಆಯಿತಾ? ಎಂತ ತಿಂಡಿ? ಎಲ್ಲಿಯವರು ನೀವು ಬಾಬು ಅವರೇ? ಐದನವರೇ, ನಿಮಗೆ ಕೆಳಗೆ ಇಳಿಯಲು ಭಯವಾ? ನಾನು ಲಂಚ್ ಕೊಡುವೆ ಪೋಡಿಗೆ ಬೇಡ. ನಾನು ಹುಡುಗಿಯ ನೀವು? ಓಕೆ. ಅಲ್ಲ, ನಾನು ಕೇಳಿದ್ರೆ ಒಳ್ಳೇದಲ್ಲ. ನಿಮ್ದು ಹೆಸರು ಅಂತ ಹೇಳಿದ್ರೆ ಹೆಸರಿಂದನೇ ಕರಿಬಹುದಲ್ಲ. ಬಾಬು ಅವರು ಹೋದ್ರಾ? ಬಾಬು ಅವರೇ ಹೋದ್ರಾ? ನಿಮ್ಮ ಲೈವ್ನಲ್ಲಿ ಆಗುತ್ತೆ. ನೀವು ಕನೆಕ್ಟ್ ಆದರೆ ವಿಡಿಯೋಗೆ ಕಮೆಂಟ್ ಆಗಿದ್ರೆ ಅವರು ಮತ್ತೆ ನಿಮಗೆ ರಿಟರ್ನ್ ಮಾಡ್ತಾರೆ. ನೀವು ಕನೆಕ್ಟ್ ಆಗಬೇಕು ಟ್ರಸ್ ಅವರಿಗೆ. ವಿಡಿಯೋಗೆ ಕಮೆಂಟ್ ಇರಬೇಕು, ಆಗ ನಿಮಗೆ ರಿಟರ್ನ್ ಮಾಡ್ತಾರೆ. ನಿಮ್ಮದು ಚಾನಲ್ ಇದೆಯಲ್ಲ, ಜನುಮದ ಗೆಳತಿ ಉಸಿರಿನ ಒಡತಿ, ಮರೆತರೆ ನಿನ್ನ ಮಣಿವೆನು ಚಿನ್ನ. ನಮಗೂ ಸಹ ನೋಡಿ ನನ್ನವರು ಇಲ್ಲಿ ನೋಡಿ, ನಮ್ಮ ತುಳು ಗೈಡ್ ಇದ್ದಾರೆ. ಅವರದ್ದು ಇದು ಒಂದು ನ್ಯೂ ಚಾನಲ್, ಒಂದು ಚಾನಲ್ ಮೋನ ಆಗಿದೆ, ಇದು ನ್ಯೂ ಚಾನಲ್. ನಮ್ಮದೇ ತುಳುವಲ್ಲಿ ಇದು ಮಾಡ್ತಾರೆ, ಯೂಟ್ಯೂಬ್ ಬಗ್ಗೆ ಗೈಡ್ ಮಾಡ್ತಾರೆ. ಹಾಗೆ ಇದು ಅವರ ಚಾನಲ್ಗೆ ನೀವು ಕನೆಕ್ಟ್ ಆಗಿ ಅವರ ವಿಡಿಯೋಗೆ ಕಮೆಂಟ್ ಹಾಕಿ, ಆಗ ನಿಮಗೆ ರಿಟರ್ನ್ ಕೊಡ್ತಾರೆ ಅವರು. ಲೈವ್ ಮುಗಿಯದ ಮೇಲೆ ಸಬ್ ಸಿಗುತ್ತಾ? ಲೈವ್ ಮುಗಿಯದ ಮೇಲೆ ಸಿಗುದಿಲ್ಲ. ಲೈವಲ್ಲಿ ಇದ್ದರೆ ನೀವು ಅವರ ವಿಡಿಯೋ ಕಮೆಂಟ್ ಹಾಕಿ ಮತ್ತೆ ಕೊಡ್ತಾರೆ. ಲೈವ್ ಎಂಡ್ ಆದ ನಂತರ ಕೊಡ್ತಾರೆ. ನಾನು ನಿಮಗೆ ಕೊಟ್ಟಿದ್ದೇನಲ್ಲ, ನಂದು ಬಾಕಿ ಇಲ್ಲ ಮಾರ್ರೆ. ನಾನೆಲ್ಲರಿಗೂ ಲೆಕ್ಕ ಚುಕ್ತ ಮಾಡ್ತೇನೆ. ಒಂದಲ್ಲ 4 ಇದೆ ಅವರದ್ದು ಐಡಿ. ಅಲ್ಲಿ ಮೇಲೆ ಹೋಗಿ ಈಗ ಸಿಗ್ತದೆ ಎಲ್ಲ ಐಡಿಯಲ್ಲಿ. ನವೀನ್ ತುಳು ಲಾಗ್ಸ್ ಇದೆ, ಮತ್ತು ನಮ್ಮ ತುಳು ಗೈಡ್ ಇದೆ. ಅನೀಶ್ ಹಾಯ್ ಪನಂದಿಲ್ಲ ಉಲ್ಲೆ ಯಾನ್ ಮೂಲೇ ಉಲ್ಲೆ ಟೀ ಆಂಡೆ ಅನ್ನಾಂಡಿ ಅನೀಶ್ ಇರ್ನಾಳ ದಾದ ತಿಂಡಿದ್ದೀನಿ ಯಾರು ದಾದ ಸ್ಪೆಷಲ್ ಇನ್ನಿ ಮಾರನೇ ಮುಗಿಂಡ ಎಂಕ್ ದೋಸೆ ಎಂಕ್ ಚಪಾತಿ ಪೂರ ಮುಗಿಂಡಿ ಅಂದಿ ಪೂರ ಮುಗಿಡ ತಿತ್ತವರು ಆಪಡತ ನಾನು ಪೂರ ಮುಗಿಡದ ನಾನು ದೀಪಾವಳಿ ಬರ್ಕೊಳು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಮಾವ ಮಗುವಾದನು ಅಳಿಯ ಮಗನಾದನು ನಾನು ನಮ್ಮವರಿಗೆ ಕನೆಕ್ಟ್ ಆಗಿದ್ದೇನೆ ಓಕೆ 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 ನೀವು ಕನೆಕ್ಟ್ ಆಗಿದ್ರೆ ಇಲ್ಲಿ ತುಳು ಗೈಡ್ ಇದ್ದಾರೆ ಅವರಿಗೆ ಕೂಡ ಕನೆಕ್ಟ್ ಆದ ಅವರಿಗೆ ಕೂಡ ರಿಟರ್ನ್ ಮಾಡ್ತಾರೆ ದೀಪಾವಳಿ ಯಾವಾಗ ನಾನು ಕೂಡ ನೋಡಲಿಲ್ಲ ಮಾರೆ 2 ವಾರದ ನಂತರ ದೀಪಾವಳಿ ಅಂತ ನಾನು ಕೂಡ ನೋಡಲಿಲ್ಲ ನೋಡಬೇಕು ಎಷ್ಟು ತಾರೀಕಿಗೆ ಅಂತ ಈಗ ನವರಾತ್ರಿಯಲ್ಲಿ ಇದ್ದೇವಲ್ಲ ದೀಪಾವಳಿ ಉಂಟು ಅಂತ ಗೊತ್ತುಂಟು ಎಷ್ಟು ತಾರೀಕೆ ಅಂತ ಗೊತ್ತಿಲ್ಲ ನೋಡಬೇಕು ಈಗ ದೀಪಾವಳಿ ಎಷ್ಟು ತಾರೀಕೆ ಮಕ್ಕಳಿಗೆ ರಜೆ ಎಷ್ಟು ತಾರೀಕಿಗೆ ರಜೆ ಅಂದರೆ 2-3 ದಿನ ರಜೆ ಅಷ್ಟೇ ನೋಡಬೇಕೀಗ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು
20ಗೆ ಸ್ಟಾರ್ಟ್ ಅಂತೆ ದೀಪಾವಳಿ. ಗುರು ಅವ್ರು ಬಂದ್ರು, ಲೈಕ್ ಡನ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗುರು, ವೆಲ್ಕಮ್. ಚಾಪರಿಯರೆ ಗುರು ತಿಂಡಿ ತಿಂದರೆ ಇರುವ ಗೊಂಜನ ದೀಪಾವಳಿ ಸ್ಟಾರ್ಟ್ ಆತೆ. ಹಾಯ್ ಗುರು ಬ್ರೋ, ದೀಪಾವಳಿಗೆ ಬರ್ರಲ್ಲರೇ ನವೀನ್ ಬ್ರೋ, ಊರು ಬರ್ಪಾರ ದೀಪಾವಳಿಗೆ. ನಿಮ್ಮ ಕ್ಯಾಟ್ರಿಂಗ್ ಹೆಸರು ಏನು ಸಿಸ್? ನನ್ನ ಕ್ಯಾಟ್ರಿಂಗ್ ಹೆಸರು ನಿತ್ಯಾನಂದ. ನನ್ನ ಅಪ್ಪನದು ಕ್ಯಾಟ್ರಸ್, ನಂದಲ್ಲಪ್ಪ. ಅಕ್ಕ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು. 20ಕ್ಕೆ ನರಕ ಚತುರ್ದಶಿ ಮೀಪಿನ ಪರ್ಪ 20 ಅತೆ ರೋಮ ರೊಟ್ಟಿ ಅಕ್ಕ. ನಾನೇ ಜಗ್ಗಣ್ಣ ರುಮಾಲ್ ರೊಟ್ಟಿ ಎಂಗು ಕೋಡನತೆ ಮೇರ ಮೆಸೇಜ್ ತಂದು ತೆಲಿಕೆ ಹಾರ್ಬಿಡು. ಪಾಯಸ ಕೊಡಿ ಗುರು ಅವ್ರು. ಹೌದೌದು ಗುರು, ಮೇರೆ ಕೊಂಚ ಪಾಯಸ ಕೊರಡು ಮಾರ್ರೆ ಇರು ನನ್ನವರೆಗೂ. ಆರು ಏಪದಲ್ಲ ಪಾಯಸಕ್ಕೆ ಇರೋದು ಉಪ್ಪೇರು ಇಜ್ಜಪ್ಪ ಪರೊಂದಿಲ್ಲ ಅಂದೆ. ಓಕೆ, ನಮಸ್ತೆ ನವೀನಣ್ಣ ಅಂತ ಹೇಳ್ತಾ ಇದ್ರೆ ಗುರು. ಅಪ್ಪನ ಅಂದ ಎಲ್ಲವೂ ಮಕ್ಕಳಿಗೆ ಅನ್ನ ದೀಪಾವಳಿ ಮಕ್ಕಳಿಗೆ ಅವಪಣ ಪಟಕಿ ಉಡುಪಿನ ಪರ್ಬತೆ ಇತ್ತೇನೆ ಅಮ್ಮ ಇತ್ತೇನೆ ನಮಗೆ ಎಲ್ಲಿ ಆಯ್ಕೇನು ಪಟಕಿ ಹಬ್ಬ ಕಣ್ಪರದು. ನನ್ನವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಗುರು ಬ್ರೋ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ. ಈರು ತಿಂದರೆ ರೋಮ ರೊಟ್ಟಿ ಇಜ್ಜಿ ಯಾನ್ ತಿಂತಿಜ್ಜಿ ಯಾನ್ ತಿಂತಿ ಜಾನು ಖಾಲಿ ವಿಡಿಯೋದ ಇದ್ದೀನಿ ಮಾತ್ರ. ಅವು ಇಂಚ ಪತ್ತ ಇಂಚ ಇಂಚ ಮನೇಲಿ ಪಾಡೋದಿತ್ತೇರು ಯಾನ್ ತಿಂತಿಜ್ಜಿ. ಅತಿ ಇಂಚ ಕ್ಯಾಟ್ರಿಂಗ್ ಪೂರ ತಿಂತೆ ಪೋಯ್ನ ಅವಳು ತಿಂತಿಜ್ಜಿ ಇಂಕುಲು ಎಲ್ಲ ಲೈವಲ್ಲ. ನಾನು ಗುರು ಅವ್ರ ಪಾಯಸ ಕೇಳ್ತೇನೆ, ಬಟ್ ಅವ್ರ ಪಾಯಸ ಕೊಡುವ ಹಾಗೆ ಕಾಣಲ್ಲ. ಗುರು ಒಂಜಿ ಪಾಯಸ ಮಲ್ತು ಕೊರ್ಲೆ ಮಾರ್ರೆ ಯಾರಿಗೆ ಮುಟ್ಟೆ ಇತ್ತನ ಕೊಂದು ಕೊರ್ಲಿ. ಅಕ್ಕ ದೀಪಾವಳಿ ಹೆಂಗೆ ಇತ್ತಿನ ಹಬ್ಬ ಯಾನ್ ಬಾಲೆ ಅನ್ನಂದು ಇರಿಗ ಇಂದಿರೆ ಇರ್ ಬಾಲೆ ತಿರಿಗ್ ಮಾಲ ಪಟಾಕಿ ಬಿಟ್ರೆಂಡು ಬಕ ಬೀಡಿ ಪಟಾಕಿ ಬಿಟ್ರೆಂಡು ಗುರು ಇರಿಗೆ ಪೂರ ಮಲ್ಪುನ ತುಯ್ಯಾರೆ ಅನ್ನಂದು ಮಲ್ತೋದಿತ್ತೇರಿಗೆ ಮಲ್ಪುನ ತುಯ್ಯ ನಾನು ವೀಡಿಯೋ ಪಾಡ್ದೈತೆ ಆತೆ ಚೂರು ಚೂರು ಎದ್ದೆತ್ತೊಂದು ಬರ್ತೀನಿ. ನಾನು ಮಂಜೇಶ್ವರದವಳು. ಓ ನೀವು ಮಂಜೇಶ್ವರದವರಾ? ಹಾಂ ಅಂಚನೆ ನಿಕ್ಲೆ ಮುಟ್ಟನ ಗುರು ನಕ್ಲಿಗ ಜಗ್ಗೊಂಡ ನಮಸ್ತೆ ಪನೊಂದುಲ್ಲೇರು. ಮಳ್ಳಿ ಮಳ್ಳಿ ಮಿಂಚುಳ್ಳಿ ಚಾಣ ಜಾಣ ಕಾಜಾಣ ಪೂರ ಪೂರ ಕೆಂಪಾಯ್ತು. ಜಗಣ ಚಾಪರಿಯರೇ ದಾದ ತಿಂಡಿ ರುಮಾಲ್ ರೊಟ್ಟಿಯಾ? ನಾನು ಅಚ್ಚು ಅವರ ಫ್ರೆಂಡ್. ಹೌದಾ, ಅಚ್ಚು ಅವರ ಫ್ರೆಂಡಾ? ಓಕೆ ಓಕೆ. ಅಚ್ಚು ವ್ಲಾಗ್ಸಾ? ಅಚ್ಚು ಅವರು ಮಂಜು ಸಿಸ್ನ ಲೈವಲ್ಲಿ ಇರ್ತಾರೆ ಅಲ್ವಾ, ಮತ್ತೆ ನಮ್ಮ ಯಶು ಸಿಸ್ನ ಲೈವಲ್ಲಿ ಇರ್ತಾರೆ. ನನ್ನ ಊರು ಕುಂಬ್ಳೆ. ಕುಂಬ್ಳಿದಾರ ಇರು ಕುಂಬ್ಳೆ 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 ಕುಂಬ್ಳೆ. ಈರುಳಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು. ಗೀತಾ ಸಿಸ್ ಬಂದ್ರು. ಹಾಯ್ ಗೀತಾ ಸಿಸ್, ವೆಲ್ಕಮ್. ಗೀತಾ ಸಿಸ್ ಕಾಫಿ ಆಯ್ತಾ ನಿಮ್ಮದು? ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೇನೆ, ಸೂಪರ್ ಆಗಿದ್ದೇನೆ. ಕಾಫಿ ಆಯ್ತಾ ಸಿಸ್ ಅಂತ ಕೇಳ್ತಾ ಇದ್ದಾರೆ. ಆಯ್ ಗೀತು ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ. ಕಾಫಿ ಆಗಿದೆ ನನಗೆ, ಚಪಾತಿ. ನಿಮ್ಗೆ ಎಂತ ಗೀತಾ ಸಿಸ್? ಲಾಸ್ಟ್ ತನಕ ನಿಲ್ಲಿ, ಪಾಯಸ ಕೊಡುತ್ತೇನೆ ಹೇಳಿ ಸೈಡಲ್ಲಿ ನಿಲ್ಲಿಸಿ ಲಾಸ್ಟ್ಗೆ ಖಾಲಿ ಕೈಯಲ್ಲಿ ಕಳಿಸಿದ್ದು ಸಂಗೀತ ಸಿಸ್. ಓ ದೇವರ ಗುರು ಅಂಚ ಮಲ್ಪರು ಬಲ್ಲಿ ಅವೇ ಇರು. ಗೀತು ರೋಮ ರೊಟ್ಟಿ ಬೇಕಾಗೆ. ಈ ಗೀತಾ ಸಿಸ್ ಈ ಜಗ್ಗಣ್ಣ ಉಂಟಲ್ಲ, ಅದು ರುಮಾಲ್ ರೊಟ್ಟಿಯ ಹೆಸರನ್ನೇ ಚೇಂಜ್ ಮಾಡಿದ್ದಾರೆ ಮಾರೆ, ರೋಮ ರೊಟ್ಟಿ ಮಾಡಿದ್ದಾರೆ. ಪಲಾವ್ ಸಿಸ್ ಆನ್ ಉಂಟು. ಓಕೆ ಜಗನ್, ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಬೇಡ ಬ್ರದರ್, ಅವರಿಗೆ ಅರೆಗುರ್ಚಿಗೆ ರೋಮ ರೊಟ್ಟಿ ಮಾಡುವಾಗ ಜೊತೆನೇ ಇರಲ್ಲ. ಗೀತಾ ಅವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗುರು ಅವರು. ಗುರು ಬ್ರೋ ಹಾಯ್, ಕಾಫಿ ಆಯ್ತಂತ ಹೇಳ್ತಾ ಇದ್ದಾರೆ ಗೀತು ಸಿಸ್. ನೋ ಅಂತ ಹೇಳ್ತಾ ಇದ್ದಾರೆ ಗುರು. ನೋ ಕಾಫಿ ಆಗ್ಲಿಲ್ಲ ಅಂತೆ, ಅವ್ರು ಲೇಟ್ ಅವರು 10 ಗಂಟೆಗೆ, ಇನ್ನು 10 ಗಂಟೆಗೆ ಕಾಫಿ.
ಗುರು ನಗ್ತಾ ಇದ್ದಾರೆ. ನಗು ಬಾ ಲಾ ಲಾ ಲಾ. ನಗು 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 ನಗು. ಚುಕ್ಕಿ ತಾರೆ ನಾಚುವಂತೆ ಬೊಮ್ಮೆ ನೀ ನಗು. ಜಗ್ಗು ಬ್ರದರ್ ಡಾಲರ್ ಕಂಪ್ಲೀಟ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಗೀತಾ ಸಿಸ್. ನಿಮ್ದು ಎಷ್ಟಾಯ್ತು ಗೀತಾ ಸಿಸ್? ಲೈವ್ ಮಾಡ್ತಿಲ್ಲ ಅದಕ್ಕೆ ಡಾಲರ್ ಆ್ಯಡ್ ಆಗ್ತದೆ ಇಲ್ವಾ ಗೀತಾ ಸಿಸ್? ಯಾವುದಾದರೇನು ರೊಟ್ಟಿ ಅಲ್ಲವಾ? ಅವು ರೋಮ ರೊಟ್ಟಿ ಇಜ್ಜಿ, ಅವು ರುಮಾಲ್ ರೊಟ್ಟಿ ಅವು ಜಗ್ಗಡೆ ಪುದರೆ ಚೇಂಜ್ ಮಾಡ್ದಿರ ಆಯ್ತಾ? ಹೊಸತು ಪುದರ್ದಿತ್ತೀರ ರೀ. ನಾಮಕರಣ ಹೊಸ ನಾಮಕರಣ ಮಾಡಿದ್ದಾರೆ ಜಗ್ಗಣ್ಣ ಅವರು. ರುಮಾಲ್ ರೊಟ್ಟಿಯನ್ನು ರೋಮ ರೊಟ್ಟಿ ಮಾಡಿದ್ದಾರೆ ಮಾರ್ರೆ. ರೋಮ ರೊಟ್ಟಿ ಬಣ್ಣ ತಿನ್ಪೇರ ಮಾರ್ರೆ, ರುಮಾಲ್ ರೊಟ್ಟಿ ಬಣ್ಣ ತಿನ್ಪೇರಿ ಇಂಚೆ ಇಂಚ ಬಂತು ದಕ್ಕದು ಹೊರಗೆ ಮನೇಲಿ ಪಾಡು. ಯಾರಿವಳು ಯಾರಿವಳು ಸೂಚಿ ಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಆಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು. ನನ್ನವರಿಗೆ ಕೊಡದ ಪಾಯಸ ಮತ್ತೆ ಯಾರಿಗೂ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಗುರು. ಗೀತಾ ಸಿಸ್ ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ಗೀತಾ ಸಿಸ್ ಸಪೋರ್ಟು. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರು. ಹೌದು ಗುರು ಅವರೇ, ಕೊಡಿ ಕೊಡಿ, ಹೌದು ಕೊಡಿ. ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ, ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು. ದೇವತೆ ಈ ದೇವತೆ, ಈ ದೇವತೆಯ ಚೆಲುವ ನೋಡಲು, ಈ ಮಾಯಗಾತಿ ನಗುವ ಕಲಿಯನು. ದಯವಿಟ್ಟು ಪಾಯಸ ಕೊಡಿಸಿ. ಅಯ್ಯೋ ಸ್ಕಿಪ್ ಆದದ್ದು ಅದು ಅಲ್ಲ ನನ್ನವರೇ, ನನ್ನ ಮೆಸೇಜ್. ದಯವಿಟ್ಟು ಪಾಯಸ ಕೊಡಿಸಿ ಅಂದಿಯ ಗುರು. ಪಾಯಸ ಕೊರ್ದು ಬಿಡ್ಲಾರೆ ಗೊಂಜಿ. ಹೌದಾ ಯಾರು ಪಾಯಸ ಕೊರ್ಲಿಕ್ಕೆ ದಾದ ಕಾರಣ ಈ ಗುರು ಪಾಯಸಕ್ಕೆ ಅನ್ನೋದಿಲ್ಲ, ದಾದ ವಿಷಯದಾದ. ನನ್ನವರೇ, ನೀವು ಅವರ ಹತ್ರ ಪಾಯಸ ಕೇಳ್ತಿದ್ದೀರಲ್ಲ, ಎಂಥ ವಿಷಯ ನಮಗೆ ಕೂಡ ಹೇಳಿ ನೋಡುವ. ಎಂಥ ವಿಷಯ ಇರಬೇಕು ಪಾಯಸ ಕೇಳೋದಾದ್ರೆ? ವಿಷಯ ಇದ್ರೆ ಹೇಳಿ ನೋಡುವ. ಮೆಸೇಜ್ ಬರೋದು ಇಜ್ಜಿ ಅದನ್ನು ಗೊತ್ತಾಪುಜಿ ಮಾರ್ರೆ. ಮೆಸೇಜ್ ತಾನೆ ಇಜ್ಜಿ. ಮೆಸೇಜ್ ಮಾಡ್ತಾ ಇದ್ರೆ ಯಾರಾದರೂ ಮೆಸೇಜ್ ಬರೋದಿಲ್ವಾ ಎಂಚಿನ ಆತನ ಲೈವ್. ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ಆನಂತರ, ಈಗೋ ಇದ್ದೇನ ಈಗೋ ಆದಿನ, ಮರೆತೋಯ್ತು ನಂಗೆಲ್ಲ ನಿಂದೆ ಗುಂಗಲ್ಲಿ. ಇಂಥ ಈ ದಿನ ಇಂಥ ಈ ಕ್ಷಣ ಹೀಗೇನೆ ಇರಬೇಕು ಎಂದು ಬಾಳಲ್ಲಿ. ಓಕೆ ಬಾಯ್ ಸಿಸ್ ಮನದಲ್ಲೇರು ನವೀನ್ ಬ್ರೋ. ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಾಳೆ ಇಟ್ಲ ಬರ್ತದೆ ಲೈಕ್ ಕೊಡ್ದು ಆನ್ ದಿ ಇದು ಸಪೋರ್ಟ್ ಮಾಡ್ತದಲ್ಲ, ಮಸ್ತ್ ಸಪೋರ್ಟ್ ಮಾಡ್ತಂದ್ರೆ ಮಾತೇ ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಅವೇ. ಹಲೋ ಸಂಗೀತ ಸರ್, ಯಾನ್ ಸರ ಆತೇನೆ ಮಾರ್ರೆ. ಏಪ ಯಾನ್ ಸರ ಆತೀನಿ ಯಶು ಸಿಸ್ ಯಾನ್ ಸಿಸ್ ಅತ್ತ ಮಾರ್ರೆ. ಓಕೆ ಬಾಯ್ ಸಿಸ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಡತ್ತೆ ಮಲ್ಲಿಜ್ ಮಲ್ಲಿಜ್ ಟೀ ಆಂಡೆ ಆಂಡೆ ಯಶು ಇರ್ನ ಆಂಡೆ. ಥ್ಯಾಂಕ್ ಯು ಅವೇ ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇನ್ನು ಲೈವ್ ಉಂಡ ತೀರ್ನ? ಹೌದು, ನಾನು ಅಚ್ಚವರ ಲೈವಲ್ಲಿ ಇದ್ದೆ ಸಿಸ್. ಗುರು ಅವರ ಆ ಲೈವ್ಗೆ ಬಂದು ಹೇಳಿದ್ದಾರೆ ನನ್ನ ಲೈವ್ಗೆ ಬನ್ನಿ ಪಾಯಸದ ವ್ಯವಸ್ಥೆ ಇದೆ. ಓ ಮತ್ತೆ ಹಾಗೆ ಹೇಳಿದ ನಂತರ ಕೊಡಬೇಕಲ್ಲ, ಅವ್ರು ಸುಮ್ಮನೆ ಹೇಳುದು ಮಾರ್ರೆ. ಕರೀತಾರೆ ಗುರು ವೇದಿಕೆಗೆ ಬನ್ನಿ ವೆಲ್ಕಮ್ ವೆಲ್ಕಮ್ ಅಂತ ಕರೀತಾರೆ. ಪಾಯಸ ಕೊಡಲಿಲ್ಲ ಅಲ್ಲ, ಒಂದು ಲೋಟ ಪಾಯಸ ಅಂತ ಹೇಳಿದ್ದಾರೆ. ಹೌದು. ಓಕೆ ಬಾಯ್ ಸಿಸ್, ಬಾಯ್ ಬಾಯ್ ನವೀನ್ ಬ್ರೋ, ಬಾಯ್ ಬಾಯ್ ಬಾಯ್. ನವೀನ್ ಪಂಡ್ರೆ ಪೋಯ್ನಿ ಅಂಚನೆ ಮಲ್ಲೇಜ್ ಮಲ್ಲೇಜ್.
ನನಗೆ ಜೋರು ಬಡವಾಗುತ್ತಿತ್ತು ಅಕ್ಕ. ಹೌದಾ ಪಾಪರೇ ಬಡ ಅಪ್ಪನಿಗೆ ಈ ಅಂಜೋ ಪಾಯಸ ಕೊಡ್ಕೊಂಡು ಅಂದು ಕೊಡ್ತಿಲ್ಲ ಹೆಜ್ಜಿ ಮಾರ್ರೆ, ಮೋಸ ಮಾಡ್ತೀನಿ ಗುರು ಹೋದ್ರ ಅಂತ. ಮತ್ತೆ ಅವರ ಲೈವ್ ಅಲ್ಲಿ ಕೇಳುವ. ಸೊ ಅದು ಇಜ್ಜಿ ದಾಲಾಬ್ ಜಶ್ ಅವು ನಮಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಪುಂಡು ಯಾನ್ ಪಕ್ಕಡ ಇಂಚಿನ ಬನ್ನಿ. ನವೀನ್ ಬ್ರೋ ಹಾಯ್ ಪನೊಂದುಲ್ಲೇರು. ಹೌದು ಎಲ್ಲರೂ ತಪ್ಪದೆ ಬನ್ನಿ 8:30ಕ್ಕೆ. ಸೀಟ್ಸ್ ಉಂಟು, ಸೀಟ್ ಪಣ ಸ್ವೀಟ್ ಕೊಡ್ಪಾರಾ ಶೀರ ಕೊಡ್ಬೇಕೆ ನೋಡಿ ನನ್ನವರು ಇವರು ಶೀರ ಕೊಡ್ತಾರೆ ಅಂತೆ ನವೀನ್ರು. ನೋಡುವ ಎಂತ ಸಿಗ್ತದೆ ಅಲ್ಲಿ. ಪಾಯಸ ಸಿಗ್ಲಿಲ್ಲ, ಇಲ್ಲಿ ಸೀರ ಆದ್ರೂ ಸಿಗ್ಬೋದು. ಹೋಗುವ ಮತ್ತೆ 8:00ವರೆಗೆ. ನಾಷ್ಟದ ಆದಿಮೇಲೆ ಹೆಂಗ್ ಚಪಾತಿ ಇರೇದಾದೆ ಯಶಸ್ಸಿಸ್. ಯಶಸ್ಸಿಸ್ ಪಣದುಲ್ಲೇರು ನವೀನ್ರು ಗುಡ್ ಮಾರ್ನಿಂಗ್ ಅಂತ ಹೇಳ್ತದೆ. ನವೀನ್ ಪುಂಡಿ ಪಾರ್ಟಿ ಇತ್ತ ನವೀನ್ರು ಪುಂಡಿ ಪಾರ್ಟಿ ಬರ್ಪೆ ಅಂತೀರಾ. ಅದಕ್ಕೆ ಪಾಯಸದ ಆಸೆ ಇಂದ ಹೋದೆ ಲಾಸ್ಟ್ ತನಕ ನಿಲ್ಲಿ ಕೊಡ್ತೇನೆ ಹೇಳಿ ಮೋಸ ಮಾಡಿದರು. ಹೌದಾ? ಓ ನನ್ನ ವಿಡಿಯೋದಲ್ಲಿ ಪಾಯಸದೆಲ್ಲ ಉಂಟಾ? ನನ್ನವರೇ, ನನ್ನ ವಿಡಿಯೋದಲ್ಲಿ ನಾನು ಯಾವುದು ವಿಡಿಯೋದಲ್ಲಿ ಕೂಡ ನಾನು ಪಾರ್ಟಿಗೆ ಎಲ್ಲ ಹೋದರೆ, ಫಂಕ್ಷನ್ಗೆಲ್ಲ ಹೋದರೆ ಅದರದ್ದು ಅಡಿಗೆ ಏನೆಲ್ಲ ಮಾಡ್ತಾರೆ ಅದನ್ನೆಲ್ಲ ವಿಡಿಯೋ ಮಾಡಿ ತರ್ತೇನೆ ನಾನು. ಎಲ್ಲ ಉಂಟು ನೋಡಿ ನೀವು. ಚೀರ ಈಗ ಕೊಡಿ ಮತ್ತೆ ಲೈವ್ಗೆ ಬರೋ. ಹೌದೌದು, ಫಸ್ಟ್ ಚೀರ ಕೊಡೋಣ ಅವೇ. ಈಗ ಅವರಿಗೆ ಈಗ ನಂಬಿಕೆ ಇಲ್ಲ ಮಾತ್ರ, ನನ್ನವರಿಗೆ ಈಗ ನಂಬಿಕೆ ಇಲ್ಲ. ನೀವು ಚೀರ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರೆ ನಂಬಿಕೆ ಇಲ್ಲ. ಫಸ್ಟ್ ಚೀರ ಕೊಡ್ಬೇಕೀಗ. ಮೋನೋ ಪಾರ್ಟಿ ಪುಂಡಿಗಸಿ ಬನ್ನೋದಿಲ್ಲ ಅಂದಂದು ಮೋನೋ ಪಾರ್ಟಿ ಅವಡತಿ ಯಶಸ್ಸಿಸ್ ಇರ್ ಮೋನೋ ಕೈತಲ್ಲರ ಆಣ ಕಂಪ್ಲೀಟ್ ಅವನ್ ಬತ್ತನೆ ಇರ್ನ ಪಾಯಸ ಕೊರ್ರೆ ಗ್ಲಾಸ್ ಬೋಳತೆ ಉಂಡು ಹಂಗ ಈಗ ಪಾಡಲೈತೆ ಅನ್ನಂದು ಗ್ಲಾಸ್ ಕೊಡದೆ ಎಕ್ಕೊಡತೆ ನಾವಿಬ್ರು ಬಂಗ ಒಂದು ಶೀರಾತೆ ಮಲ್ಲೆಜ್ಜಿ ಕೈಟ್ ಕೊರಲಿ ತಿನ್ನೋಲಿ ಇಜ್ಜಿ ಸಿಸ್ ಮನದಲ್ಲಿ ದಾಯಿ ಬುಲಿಪುನಿ ಯಶಸ್ಸಿಸ್. ನವೀನ್ ಬ್ರೋ ಹೇಳ್ತಂದಲ್ಲಿ ಪಾಯಸ ವಿಡಿಯೋ ನೋಡಿ ಆಸೆ ಆದರೆ ನಾನು ಎಲ್ಲಿಗೆ ಹೋಗೋದು. ಹೌದು, ಬೇಡ ನೋಡ್ಬೇಡಿ ಹಾಗಾದ್ರೆ. ಇರ್ನಾಂಡೆ ಕೆನದಲ್ಲಿ ರಿಜ್ಜಿ ಸಿಸಿ ಎನ್ನ ಅರ್ಧನೇ ಆಯ್ತಿನ ಖಾಲಿ ಎನ್ನ ನಲ್ಲ ಮಸ್ತ್ ಟೈಮ್ ತಾಗು ಲೈವ್ ವೈರಲ್ ಅಂಡ ಪಣ್ಪಿನ ಪಡ್ಚಿ ಬೇಗ ಅವು ಇದನ್ನ ಬಂದು ಬೇಗ ಇದನ್ನ ಇಂಚೆನೆ ಇಂದಿನ ಲೈವ್ ಬರ್ಪಿನಿ ಒಂತೆಂತ ಎರಡು ಮುಂಜಿ ಆ್ಯಡ್ ಹಾಕೊಂಡು ಯಾವು ನಮ್ಮ ನಿಧಾನಡೆ ಪೋಪಿನಿ ಇನಿ ಬೈಯಡೊಂದು 5 ಗಂಟೆ ಲೈವ್ ಮಲ್ಪಡೋನುಲ್ಲೆ ಏನ ದುಮ್ಮದ ಟೈಮಿಂಗ್ಸ್ ಬೈಯಡೆ ಶನಿವಾರ ಆಯ್ತಾರ ಬೈಯಡ 5 ಗಂಟೆ ಲೈವ್ ಎನ್ನ ದುಮ್ಮದ ಟೈಮಿಂಗ್ಸ್ ಅವು 5 ಪಕ್ಕ ಉಂಟು ನೆನ ಲೈವ್ ಇನಿ ಮಲ್ಪಡೊಂದುಲ್ಲೆ ವಾಚ್ ಅವರ ಆವೆರನಿಕೆ ಅಂದು ಸಿಸ್ ವಾಚ್ ಅವರು ವಿಡಿಯೋ ಆಪುಜಿ ವಿಡಿಯೋ 1-2 ಮಾತ್ರ ನಾನು ಮೊರಂಜಿ ಲೈವ್ ಮಲ್ದಿ ಜತೆ ಎಂಕ್ 1-2 ಮಾತ್ರ ಆ್ಯಡ್ ಆവുന്നു ಲೈವ್ ಮಲ್ತರ ಮಾತ್ರ ಒಂಜಿ ಎಲ್ಲೇನು ಆ್ಯಡ್ ಆಪುಂಡು ಟೂ ಟೈಮ್ ಮಲ್ಪ ಹೆಂಗೆ 2 ಟೈಮ್ ಮಲ್ಪರ ಪುರ್ಸೊತ್ತಿಜ್ಜಿ ದಾಯಪಣ ಜೋಕುಲು ಉಲ್ಲತೆ ಬಕ್ಕ ಇನ್ನಿತರ ಜನ ಟ್ಯೂಷನ್ ಪೋಪೆರ 5 ಗಂಟೆಗೆ ಅಂಚ ಮಲ್ಪನ್ ಇಜಿನ ಟ್ಯೂಷನ್ ಪೋಜಿರ ಬಾಲೆ ಗಡಿ ಬರ್ಪೆ ಲೈವ್ಗೆ ಜೋಕುಲು ಬರ ಮಲ್ಲಿಗೆತೆ ಅವೇ ಪೋಡಿಗೆ ಆಪು ಎನ್ನ ಮಗೆ ಉಂಡು ತೆಲ್ಯಾಯೇ ಗಡಿ ಬರ್ಪೆ ಲೈವ್ ಆಯ್ಲ ಕೆಲ ಪಾತಿರದು ಪೋಪೆ ಮುಖಲೊಟ್ಟು ಐ ಕ್ಯಾನ್ ಬಂದ್ ಮಲ್ತೀನಿ ಬೈಯದ ಲೈವ್ ವಿಡಿಯೋ ನೋಡುತ್ತೇನೆ ಸಂಗೀತ ಸಿಸ್. ಓಕೆ ಥ್ಯಾಂಕ್ ಯು. ಅವ್ರ ವಿಡಿಯೋ ನೋಡಿದರೆ ಕಮೆಂಟ್ ಹಾಕಿ, ನಾನು ಕೂಡ ನಿಮ್ಮದು ವಿಡಿಯೋ ಇದ್ರೆ ನೋಡ್ತೇನೆ ಆಯಿತಾ. ಸಂಗೀತ ಸಿಸ್ WH ಇಷ್ಟ ಆಗಿದೆ. ನೀವು ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿ? ನಂದು ಜನವರಿಗೆ 1 ವರ್ಷ ಆಗ್ತದೆಯಾ ನನ್ನವರೇ, ಜನವರಿಗೆ 1 ವರ್ಷ ಆಗ್ತದೆ. ಆಗಲಿಲ್ಲ, 1-2-3 ತಿಂಗಳು ಉಂಟಾ ಅಂತ. ಅಲ್ಲಿವರೆಗೂ ಆಗಬೇಕು. ಅರ್ಧ ಆಗಿದೆ, 4 ಆಗಬೇಕಲ್ಲ, 4ರಲ್ಲಿ ಅರ್ಧ ಆಗಿದೆ, ಮತ್ತೆ ಹೆಚ್ಚಾಗಲಿಲ್ಲ. ಯಾನ ಲೈವ್ ಮಲ್ತಿ ಬೊಕ್ಕನೆ ಆಯ್ನೆ ಒಂತೆ ಆಂಡಲ ಅಂದಂದಿ ಯಶಸ್ಸಿ ಲೈವ್ ಮಲ್ಪರೆ ಸ್ಟಾರ್ಟ್ ಎಂಕು ಲೇಟ್ ಐತೆ ಲೈವ್ ಮಲ್ಪರೆ ಸ್ಟಾರ್ಟ್ ಮಾಡ್ತೀನಿ ಎಂಕು ಲೇಟ್ ಲೈವ್ ಮಲ್ಪರೆ ಸ್ಟಾರ್ಟ್ ಮಾಡ್ತೀನಿ ಬಕ್ಕ ಗೊತ್ತಾಯ್ನತೆ ಲೈವ್ ಮಲ್ಪೊಡೊಂದು ಅಂಚ ಈ ಜಿಂದ ಅಂತೆ ಬೇಗ ಆತು. ಓಕೆ ಕಮೆಂಟ್ಸ್ ಹಾಕಿದ್ದೆ. ಓಕೆ ನನ್ನವ್ರೆ ಕಮೆಂಟ್ಸ್ ಹಾಕಿ ಯಾಲ್ನ ಲೈವ್ ಮಲ್ತು ಅಂದಂದು ಲೈವ್ ಮಲ್ತಿಜಿಲ್ಲದ ಆಲಿಜ್ಜಿಯೇ ಐ ಕ್ಯಾನ್ 1 ಗಂಟೆಲ ಕಾಂಡೆ ಆಂಡಲ ಮಲ್ಲೆಜ್ಜಿ 1 ಗಂಟೆ ಆಂಡಲ ಫುಲ್ ಬತ್ತೆ ಲೈವ್ ಒಂಚೂರು ಆಂಡ್ಲ ಆ್ಯಡ್ ಆಪಣತೆ ಜೋಕು ಶಾಲೆಯ ಕಡೆ ಪುರಿಬೇಕು ಬಕ್ಕ ಪುರ ಬೇಲೆ ಪುರ ನನಾವೋಡು ತುಂಬ ಕಷ್ಟ ಅಲ್ವಾ WH. ಹೌದೌದು WH ಮಾಡೋದು ತುಂಬ ಕಷ್ಟ. WH ಆದ ನಂತರ ಡಾಲರ್ ಮಾಡೋದು ಇನ್ನೂ ಕಷ್ಟ ಅಂತೆ. ಎಂತದ ನನಗೆ ಗೊತ್ತಿಲ್ಲ ಮಾಡ ಅಂಥದ್ದು ಆಲೆಜ್ಜಿ ಒಂಜಿ ಬಾರ್ಕೋಡು ಆ ಒಂದು ಅಂಚದ ಆಲೆಜ್ಜಿ ಒಂಜಿ ಬಾರ್ಕೋಡೆ ಆ ಒಂದುಂಡು 1 ವರ್ಷಡೆ ಆವಡೊಂದು ಆಲೆಜ್ಜಿ ಅದೇ. ಹಾಂ
ಬಕ್ಕೈತೆ ನವೀನ್ ಬ್ರೋ ಈ ರೀತಿ ಒಂದು ಮಲ್ತಾರತೆ ಆಫ್ ಫೋನ ಮಲ್ತಾರತೆ ಆಫ್ ಫೋನ ಮಲ್ತಾಕ ಒಂಜಿ ತಿಂಗೊಳ್ಡೆ ಅವು ಕೂಡ ಒಂಜಿ ನಮ್ಮ ಫುಲ್ ಮೋನ ಆವಡೆ ಅಂಚೆ ಉಂಡೆ ಅತ್ತ ಅವಳ ಟೈಮ್ ದೆತ್ತು ನೋಡಿ ಹೆಚ್ಚ ಏನ 3 ಮಂತ್ ಆಯ್ನೆ ಸಿಸ್ ಚಾನಲ್ ಮಂತ್ ಅಂದೆ ಇನ್ನ 3 ಮಂತ್ ಆಯ್ನೆ ಎಂಕಲ್ಲ ಮಸ್ತ್ ಅವ ಎಂಗ್ಲೇ ಫಸ್ಟ್ ಗುಣತೆ ಲೈವ್ ಮಲ್ಪೊಡು ಗೊತ್ತಿತ್ತು ಜತೆ ಅಂಚ ಅಂತೆ ಬಂಗಾಣ್ ಯಾನ್ ಪೂರ ಇಚ್ಚಿ ಸಡನ್ ಅದು ಏನ ಲೈವ್ ತುಯ್ಯೆ ಮುಪ್ಪು ನಾನು ಲೈವ್ ಮಲ್ಪುನು ಇಂಚ ಪಾತೆನ ಬಕ್ಕೆ ಹೆಂಗ್ ಗೊತ್ತಾನ ಒಂದು WH ಕಂಪ್ಲೀಟ್ ಮಲ್ಪರೆಗೋಸ್ಕರ ಲೈವ್ ಮಲ್ಪುನು ಒಂದು ಬಕ್ಕೆ ಯಾನ್ ಸ್ಟಾರ್ಟ್ ಮಾಡಿದೆ ಫಸ್ಟ್ಗೆ ಏರ್ಲ ಜನ ಇಜ್ಜೆನೆಟ್ ಜನನೇ ಇತ್ತಿಜೇರು ಫಸ್ಟ್ ಇಜ್ಜಪ್ಪ ದಾಲೆ ಇಜ್ಜಿ ಓಕೆ ನವೀನ್ ಬ್ರೋ ಓಕೆ ಯಶು ಅವರೇ ಅಂತ ಹೇಳ್ತಾ ಇದ್ರಿ ಪೂರ ಪೊಕ್ಕಡೆ ನ್ಯೂಸ್ ಪಾಡುನಿ ನವೀನ್ ಬ್ರೋ ನಮಿತ್ತೆ ಲೈವ್ ಮಲ್ಪನಾಗ ಉದ್ದದಿ ಇದು ಲೈವ್ ಮಲ್ಪತೆ ವರ್ಟಿಕಲ್ ಒರಿಜೆಂಟಲ್ ಉಂಡತೆ ನಮಿತ್ತೆ ಉದ್ದದಿ ಇದು ಲೈವ್ ಮಲ್ಪತೆ ಇದು ಅಡ್ಡ ಮಲ್ತದ ಲೈವ್ ಮಲ್ಪರೆ ಬಲ್ಲಿಯಾ ನಮಕ್ ಮೊಬೈಲ್ ಅಡ್ಡದಿ ಲೈವ್ ಮಲ್ಪರೆ ಬಲ್ಲಿಯಾ ನಮಿತ್ತೆ ಉದ್ದದಿ ಇದು ಮಲ್ಪಡತೆ ಲೈವ್ ಹಾಯ್ ನವೀನ್ ಯಾರಪ್ಪನೊಂದು ಮೈ ಕುಕಿಂಗ್ ಚಾನಲ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ ನನ್ನವರು ನವೀನ್ ಗೊತ್ತುಂಡತ್ತೆ ಯೂಟ್ಯೂಬ್ ಒಬ್ಬ ಬಗ್ಗೆ ನನ್ನರೇ ಗೊತ್ತುಂಡು ನವೀನ್ ಬ್ರೋ ಗೊತ್ತುಂಡು ಆ ರೀತಿ ಯೂಟ್ಯೂಬ್ ನಮ್ಮ ತುಳು ಗೈಡ್ ದಾರ ಅವಿನೈತೆ ನಮಗೆ ಪೂರ ಗೈಡ್ ಮಲ್ಪೇರಾರು ಪಂಡ ಯೂಟ್ಯೂಬ್ದ ಬಗ್ಗೆ ಎಂಚ ಆಯ್ತಾ ಪೂರ ಒಂಜಿ ವಿಡಿಯೋ ಪಾಡೊಂದುಲ್ಲೇರಾರು ನವೀನ್ ಬ್ರೋ ಇರ್ ದಿನದ ಅಪ್ಡೇಟ್ ಬರ್ಪುಣತೆ ಅವೇನು ಪಾಡ್ಲೆ ನವೀನ್ ಬ್ರೋ ಐಟಿ ಎಡ್ಡೆ ಒಂದುಂಡು ದಿನಲ ಯೂಟ್ಯೂಬ್ ಅಪ್ಡೇಟ್ ಬರ್ಪುಣ್ಗೆ ಐತ ಬಗ್ಗೆ ಪಾಡ್ಲಿ ಹಾಯ್ ನನ್ನವರೇ ನಿಮ್ದು ನೇಮ್ ಅಂತ ಕೇಳ್ತಿದ್ದೆ ಹೌದು ನೇಮ್ ಹೇಳಿ ನನ್ನವರೇ ಅಂದೆ ಪನೊಂದುಲ್ಲೇರು ನನ್ನವರು ಮೊಟ್ಟೆ ಫ್ರೈ ಶಾರ್ಟ್ ವಿಡಿಯೋ ಒಳ್ಳೆ ಓಡಿದೆ ಯಾವ್ದು ನಿಮ್ದಾ ಶಾರ್ಟ್ ವಿಡಿಯೋ ಓಡ್ತದೆ ಕೆಲವೊಮ್ಮೆ ಓಡುದಿಲ್ಲ ನಮಗೆ ಫಸ್ಟ್ ಎಲ್ಲ ಓಡಿದೆ ಮಾರ್ರೆ ಇದು ಶಾರ್ಟ್ ವಿಡಿಯೋ ಈಗ ಓಡ್ತಾನೆ ಇಲ್ಲ ಅದಕ್ಕೆ ನಾನು ಹಾಕುದು ಬಿಟ್ಟಿದ್ದೇನೆ ಅಪರೂಪಕ್ಕೆ ಒಂದಾಗುದು ಇಲ್ಲದೆ ದಿನಕ್ಕೆ 3 ಆದ್ರೂ ಆಗ್ತಾ ಇದ್ದೆ ಓಡುದಿಲ್ಲ ಸುಮ್ಮನೆ ವಿಡಿಯೋದು ಸಂಖ್ಯೆ ಜಾಸ್ತಿ ಆಗ್ತದೆ ಅಷ್ಟೇ ಎಸ್ ಅಂತ ಹೇಳ್ತಾ ಇದ್ದಾರೆ ಈಗ ಓಡಿಸಬೇಕು ಎಲ್ಲಿಗೆ ಓಡಿಸುವುದು ಅದನ್ನು ನಾವು ಓಡಿಸುವುದಲ್ಲ ಅದು ವೈಟಿ ಅವರೇ ಓಡಿಸ್ಬೇಕು ನಾವು ಎಲ್ಲಿಗೆ ಓಡಿಸುವುದು ಅದನ್ನು ನಮ್ಮ ಬಲಿಪಾರ ಪೂಜೆ ಮಾಡ್ರೆ ಸತ್ಯ ಯಾನ ಕೋಡೆ ಶಾರದೆ ಪಾಡ್ದೆ ಒಂಜಿಕೆ ಪೋತುಂಡು ಕೋಡೆ ಪಾಡ್ದಿನ ಬಯ್ಯಾನಾಗ ಒಂಜಿಕೆ ಪೋತು ನಾವು ಸಂಗೀತ ಸಿಸಿ ಹಿಂದಿ ಲೈವ್ಗೆ ಜಾಸ್ತಿ ಹೋಗಿ ಅಂತ ಹೇಳ್ತಾ ಇದ್ದೆ ನಾನು ಫಸ್ಟಿಗೆ ಹಿಂದಿ ಲೈವ್ಗೆ ಹೋಗಿಯೇ ನಂದು ಆದದ್ದು ಮಾರ್ರೆ ಸಬ್ಬಾದದ್ದು ಈಗ ಹೋಗುದಿಲ್ಲ ನಾನು ಈಗ ನಮ್ಮವರಿಗೆ ಸಪೋರ್ಟ್ ಮಾಡ್ಬೇಕಲ್ಲ ಕಷ್ಟ ಆಗ್ತದೆ ಟೈಮ್ ಅಡ್ಜಸ್ಟ್ ಆಗುದಿಲ್ಲ ಅವರು ಜಾಸ್ತಿ ಬರ್ತಾರೆ ಅವರು ಅವ್ರದಕ್ಕೆ ಹೋದ್ರೆ ಬರ್ತಾರೆಲ್ಲ ಗೊತ್ತಿಲ್ಲ ಹೌದು ನನ್ನವರೇ ಅಂತ ಹೇಳ್ತಾ ಇದ್ದಾರೆ ನನ್ನವಳು ನನ್ನೆದೆಯ ಕಣ್ಣಿವಳು ನನ್ನವಳು ನನ್ನುಸಿರ ಹೆಣ್ಣಿವಳು ಅಪರಂಜಿ ನೀ ನನ್ನ ಮನಸ್ಸು ಕಣೆ ಗುಲಗಂಜಿ ಮಾತಿನಲು ಸಿಹಿ ಗಂಜಿ ಕೊಡುವೆ ಕಣೆ ನೀನಂದ್ರೆ ಪ್ರೀತಿ ಕಣೆ ಜಾಸ್ತಿ ಗೊತ್ತಿದ್ರೆ ವಿಡಿಯೋ ಮಲ್ತು ಪಾಡುವೆ ಬಕ್ಕೊಂಜೇಟು ತೂದು ಸಪೋರ್ಟ್ ಮಲ್ಪಲೆ ಆವು ನವೀನ್ ಬ್ರೋ ಹೌದೂಪ ನಮ್ಮವರ ಒಟ್ಟಿಗೆ ಎಲ್ಲರೂ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸಂಗೀತ ಬಾಯ್ ಟೇಕ್ ಕೇರ್ ನನ್ನವರೇ ಥ್ಯಾಂಕ್ ಯು ಸೋ ಮಚ್ ಆಯಿತಾ ಆಗದಿಂದ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮದು ಲೈವ್ ಇದ್ದರೆ ಹೇಳಿ ಟೈಮಿಂಗ್ಸ್ ಹೇಳಿ ಲೈವ್ ಇದ್ದರೆ ಬರ್ತೇನೆ ನಂದು ಆದಷ್ಟು ಸಪೋರ್ಟ್ ಕೊಡ್ತೇನೆ ನಿಮಗೆ ನವೀನ್ ಬ್ರೋ ಅಂತ ನಗ್ತಾ ಇದ್ದಾನೆ ಅನ್ನಾರು ಗೊತ್ತಿತ್ತಿನಾರು ಖಂಡಿತ ಮನ್ಪೇರಿ ನವೀನ್ ಬ್ರೋ ಯಾನೇ ಕೆಲವೊಂದ್ಸಲ ಆರ್ಡಕ್ಕೆ ಏನು ಬಕ ಕ್ರಾಸ್ಟಸಿಸ್ಡಕ್ಕೆ ಏನು ಆರು ಪನ್ಪೇರು ಕ್ರಾಸ್ಟಸಿಸ್ಲ ಪನ್ಪೇರು ಗೊತ್ತಿದ್ರು ಬಕ ಜಗ್ಗಣ್ಣೆ ಬಕ ರಕ್ಷಸಿಸ್ ಪನ್ಪೇರು ಬಕ ಪ್ರೀತಿಸಿಸ್ಲ ಪನ್ಪೇರು ಪ್ರಸದಾನ್ಯ ಪನ್ಪೇರು ಮಾತಿರ್ಲ ಪನ್ಪೇರಿ ಅವೊಂಜಿ ಎಡ್ಡೆ ನಮ್ಮ ಕೊಂಚ ದಾಲ ಗೊತ್ತಿಜ್ಜಿಡ ಆಕಳ ಕೇಂಡ ಪನ್ಪೇರಪ್ಪು ನನ್ನವರೇ ಬಾಯ್ ಅಂತ ಹೇಳ್ತಿದ್ದೆ ಬಾಯ್ ಹೌದೌದು ಬಾಯ್ ನನ್ನವರೇ ಬಾಯ್ ನವೀನ್ ಬ್ರೋ ಬಾಯ್ ಅಂತೇಳಿ ಬಾಯ್ ನವೀನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತು ಸಪೋರ್ಟ್ ಮಂದಿನಿಗೆ ಈದ್ ಕೊಡ್ತು ಇಂಗ್ಲೇ ಸಪೋರ್ಟ್ ಕೊರ್ನೆಕ್ ಥ್ಯಾಂಕ್ ಯು ನವೀನ್ ಬ್ರೋ ಲಂಚಿನ ಆರ್ನಲ ಮೋನ ಆಂಡಲ ನಮಕ್ ಮಸ್ತ್ ಸಪೋರ್ಟ್ ಮಲ್ಪೇರಾರ್
ಅವೇ ಮಾತೆಲ್ಲ ಸಪೋರ್ಟ್ ಮಾಡ್ಬೇಕು ಕಷ್ಟ ಸಿಸ್ ಜಗ್ಗಣ್ಣೆ ಪೂರ ಇಲ್ಲ ಮಾತೆ ಏನು ಪೂರ ಮೋಣ ಅಂತಿಲ್ಲ ಅಪ್ಪ ಪೂರ ನಮಗೆ ಮತ್ತೆ ಸಪೋರ್ಟ್ ಮಾಡ್ಬೇರಿ ಮಸ್ತ್ ಥ್ಯಾಂಕ್ಸ್ ಮಾಡೋಡ ನವೀನ್ ಬ್ರೋ ಬಾಯ್ ಪನೊಂದುಲ್ಲೆರ್ ಯಶ್ ಸಿಸ್ ಇನಿ ಓಲ್ಲೇರು ಪೂರ ಪೂರ ಬತ್ತು ಪೋಯಿರಿ 17 ಜನ ಬತ್ತು ಪೋಯಿರಿ ಇದೇನು ಸೇರಿದು 14 ಜನ ಬತ್ತು ಪೋಯಿರಿ ಕಾಣದೆ ಬೇಗದೆ ನಾನೇನು ಹಂಚು ಒಂತೆ ಪೊಟ್ಟು ನಾನು 4 ಗಂಟೆ ಉಳಿದ್ರೆ ಬಕ್ಕ ಲೈವ್ ಎಂಡ್ ಮಲ್ಪೆ ಅದೇ ಬಕ್ಕ ಬೈಯಾಡು ಬರ್ಪೆ ನನ್ನ ಪೂರ ಪೋಯಿರು ನವೀನ್ ಬ್ರೋ ಪೋಯ್ಬೇಕು ಬಕ್ಕ ಮಾತೆಲ್ಲ ಪೋಪೇರು 6-4 ಲೀಟರ್ ಮುಜೆ ಚಾಲ್ ದೀಪೇರ ಅತ್ತೆ ಅಂಚ ಬಕ್ಕ ಜಗ್ಗಣ್ಣನ ಚಾಲು ಉಂಟು ಬಂಡೇರು ನನ್ನ ಲೈವ್ ಇಲ್ಲ ನೀವು ಮಂಜು ಅನಿ ಅವರ ಲೈವಿಗೆ ಸಪೋರ್ಟ್ ಮಾಡಿ ಸಂಗೀತ ಓಕೆ ನನ್ನವರೇ ಖಂಡಿತ ಸಪೋರ್ಟ್ ಮಾಡ್ತೇನೆ ನನಗೆ ಒಮ್ಮೊಮ್ಮೆ ಸಿಗುವುದಿಲ್ಲ ಮಾರೆ ಮಧ್ಯಾಹ್ನದ ಹೊತ್ತಲ್ಲ ಒಮ್ಮೊಮ್ಮೆ ಸಿಗುವುದಿಲ್ಲ ಹಾಗೆ ಕಷ್ಟ ಆಗ್ತದೆ ಬರ್ತೀನಿ ಒಂದು 2-3 ದಿನ ಆಯಿತು ಹೋಗೋದಿದ್ರೆ ಅಲ್ಲ ನಾನು ಕೂಡ ಮೊನ್ನೆ ಒಂದು ಲೈವ್ ಮಾಡಲಿಲ್ಲ ಹೋಗ್ತೇನೆ ಮಂಜು ಸಿಸ್ಟರ್ ಬಾಯ್ ಮೈ ಕುಕ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ ನನ್ನವರು ಥ್ಯಾಂಕ್ ಯು ನನ್ನವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಖಂಡಿತ ಮಂಜು ಸಿಸ್ಗೆ ಸಪೋರ್ಟ್ ಮಾಡ್ತೇನೆ ಖಂಡಿತ ಸೂಪರ್ ಸಪೋರ್ಟಲ್ಲಿದ್ದಾರೆ ಮಂಜು ಸಿಸ್ ಇವರು ಯಶ್ ಸಿಸ್ ಮಂಜು ಸಿಸ್ ಬರ್ತೀನಿ ಥ್ಯಾಂಕ್ ಯು ಯಶ್ ಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲಾ 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 ಓಕೆ ಸಿಸ್ ಬಾಯ್ ಸಿ ಯು ಓಕೆ ಥ್ಯಾಂಕ್ ಯು ಸೋ ಮಚ್ ಕುಕಿಂಗ್ ಚಾನಲ್ ಥ್ಯಾಂಕ್ ಯು ಮತ್ತೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅವೇ ಯಶ್ ಸಿಸ್ ಥ್ಯಾಂಕ್ ಯು ದೂರ ತೀರಯಾನ ಜೀವನ ಓಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ನಿಮ್ಮ ಭೇಟಿ ಮತ್ತೆ ಸಂಜೆ 5 ಗಂಟೆಗೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಲ್ ಅಂತ ಹೇಳ್ತಾ ಇದ್ದೇನೆ ಬಾಯ್ ಯಶ್ ಸಿಸ್ ಬಾಯ್ ಆಲ್ ಎಲ್ಲರಿಗೂ ಕೂಡ ಬಾಯ್ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್